ರಾಮ ರಾಮ ಹರಿ ಹರಿ ಹರೆ ಕೃಷ್ಣ ಹರೆ ಕೃಷ್ಣ 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 ಹರಿ ಹರಿ ಹರೆ ರಾಮ ಹರೆ ರಾಮ 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 ಹರಿ ಹರಿ ಹರೆ ಕೃಷ್ಣ ಹರೆ ಕೃಷ್ಣ 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 ಹರಿ ಹರಿ ಹರೆ ರಾಮ ಹರೆ ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धु दीनबन्धु जगत्पते गोपीश गोपिका कान्ता राधाकान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी तिरामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಪುಸ್ತಕದ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಫುಲ್ಲು ಮಾತಾಜಿ, ಈಗ ನೀವು ಓದ್ತಾ ಇದ್ದೀರಲ್ಲ ಪುಸ್ತಕ, ಅದ್ ಯಾವ ಎಡಿಷನ್ ಏನು ಅಂತ ಡೀಟೇಲ್ಸ್ ಕೊಡಿ ಮಾತಾಜಿ. ಮಾತಾಜಿ ಇದು ಚಾಪ್ಟರ್ 5. ಈಗ ಆದಿಲೀಲಾ ಆದಿಲೀಲಾ ಸಂಪುಟ 1. ಆದಿಲೀಲಾ ಸಂಪುಟ 1 ಚಾಪ್ಟರ್ 5. ಆದಿಲೀಲಾ ಚಾಪ್ಟರ್ 5. ಅದು ಎಡಿಷನ್ ಎಲ್ಲ ಏನೇನೋ ಬರುತ್ತಲ್ಲ ಮಾತಾಜಿ, ಕ್ಯಾಂಟೋಸ್ ಅದೇ ಆದಿಲೀಲಾ ಸಂಪುಟ 1 ಮಾತಾಜಿ. ಹ? ಸಂಪುಟ 1. ಒಂದಾ? ಓಕೆ ಓಕೆ. ಶ್ಲೋಕ 193. ಓಕೆ. ಆದಿಲೀಲಾ ಸಂಪುಟ 1. ಓಕೆ. ಶ್ಲೋಕ 193. ನಿತ್ಯಾನಂದ ಸ್ವರೂಪ ಸಾರಿ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಚಾಪ್ಟರ್ 5 ಶ್ಲೋಕ 193. ಚೈತನ್ಯ ಚರಿತಾಮೃತ ಆದಿಲೀಲಾ ಸಂಪುಟ 1 ಶ್ಲೋಕ 193. ನಿತ್ಯಾನಂದ ಸ್ವರೂಪೇ ರಾಧೇಕಿಯ ವೈಭವ ಕಿಬರೂಪ ಗುಣ ಲೀಲಾ ಲೌಕಿಕ ಸಭಾ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಈಗ ಕೇಳಿಸ್ತದೆ. ಶ್ಲೋಕ 193. ನಿತ್ಯಾನಂದ ಸ್ವರೂಪೇರ ದೇಕಿಯ ವೈಭವ ಕಿಬರೂಪ ಗುಣ ಲೀಲಾ ಅಲೌಕಿಕ ಸಭಾ. ನಿತ್ಯಾನಂದ ಸ್ವರೂಪೇರ, ಇದು ಅನುವಾದ ಮಾತ್ರ ಓದ್ಬೇಕಾ ಮಾತಾಜಿ? ಅರ್ಥನ ಓದಿ ಮಾತಾಜಿ. ಅಲ್ಲ, ಎಲ್ಲ ಓದಿ ಮಾತಾಜಿ. ನಿತ್ಯಾನಂದ ಸ್ವರೂಪೇರ, ಪ್ರಭು ನಿತ್ಯಾನಂದ ಸ್ವರೂಪರ ದಿಕ್ಕಿಯ ನೋಡಿದೆನು. ವೈಭವ ಐಶ್ವರ್ಯ
ಶಿವರೂಪ ಎಂತಹ ಅದ್ಭುತ ರೂಪ, ಗುಣಗಳು, ಲೀಲೆಗಳು, ಅಲೌಕಿಕ ಅಸಾಧಾರಣ ಸಭಾ ಎಲ್ಲ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ನಾನು ಪ್ರಭು ನಿತ್ಯಾನಂದ ಸ್ವರೂಪದಲ್ಲಿ ಅಷ್ಟೊಂದು ವೈಭವವನ್ನು ಕಂಡೆ. ಅವರ ಅದ್ಭುತ ರೂಪಗುಣಗಳು ಮತ್ತು ಲೀಲೆಗಳು ಎಲ್ಲ ಅಲೌಕಿಕವಾಗಿದ್ದವು. ಇದು ಓದ್ಬೇಕಾ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಮೀನಕೀರ್ತನರು ನಾವು ನೋಡಿದ್ವಿ, ರಾಮದಾಸರು ಅವರು ಹೋಗಿದ್ದಾರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಅಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳ ಸಹೋದರ ನಿತ್ಯಾನಂದ ಪ್ರಭುಗಳಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿದಾಗ ಮೀನಕೇತನರು ಏನ್ ಮಾಡ್ತಾರೆ ಅಂದ್ರೆ ಅವರ ಕೈಯಲ್ಲಿದ್ದಂತ ಕೊಳಲನ್ನ ಮುರಿದು ಬಿಸಾಡ್ತಾರೆ. ಆಗ ಅಲ್ಲಿ ಮತ್ತೆ ತಪ್ಪಿ ಬೀಳ್ತಾರೆ ಅವರ ಸಹೋದರ. ನಂತರ ಅದಕ್ಕೂ ಮೊದಲೇ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಅವರ ಜೊತೆ ವಾಗ್ವಾದ ಮಾಡ್ತಾರೆ. ಅಂದ್ರೆ ಹೇಳ್ತಾರೆ, ನೀನು ಚೈತನ್ಯ ಮಹಾಪ್ರಭುಗಳಲ್ಲಿ ವಿಶ್ವಾಸ ಇಟ್ಕೊಂಡು ನಿತ್ಯಾನಂದ ಮಹಾಪ್ರಭುಗಳಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳುವಂಥದ್ದು ಅರ್ಧ ಕುಕ್ಕಿಟ ನ್ಯಾಯ ಅಂತ. ಅಂದ್ರೆ ಕೋಳಿಯ ಮುಂದಿನ ಭಾಗಕ್ಕೆ ಆಹಾರ ಕೊಡೋದು ವ್ಯರ್ಥ, ಏನದು ಹಣ ವ್ಯರ್ಥ ಆಗುತ್ತೆ ಸುಮ್ನೆ ಅಂತ ಹೇಳಿ ಅದನ್ನ ಕತ್ತರಿಸ್ಬಿಟ್ಟು ಹಿಂದಿನ ಭಾಗದಿಂದ ದಿನ ಮೊಟ್ಟೆ ಅದು ಸಿಗುತ್ತೆ ಅಂತ ಎದುರು ನೋಡುವಂಥದ್ದು ಅಷ್ಟು ಮೂರ್ಖತನ. ಹಾಗೆ ಚೈತನ್ಯ ಮಹಾಪ್ರಭುಗಳಲ್ಲಿ ವಿಶ್ವಾಸ ಇಟ್ಟು ನಿತ್ಯಾನಂದ ಮಹಾಪ್ರಭುಗಳಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳುವುದು ಅಂತಹ ಒಂದು ಸಾದೃಶ್ಯವನ್ನ ಕೊಟ್ಟು ಹೇಳ್ತಾರೆ. ಹಾಗೆ ಹೇಳಿದ ಮೇಲೆ ನಂತರ ಏನಾಗುತ್ತೆ ಅಂತಂದ್ರೆ ಮೀನಕೇತನರ ಕೊಳಲು ಮುರಿದ ಕಾರಣ ಅವರು ಅಲ್ಲಿ ಕೆಳಕ್ಕೆ ಕುಸಿತಾರೆ. ನಂತರ ಈಗ ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ನಡೆದಿತ್ತು. ಅಂದ್ರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಅವರ ಸಹೋದರನ ಜೊತೆ ಈ ತರ ಮಾಡ್ಬೇಡ ಅಂತ ಅವ್ರವ್ರು ಏನ್ ಮಾತಾಡಿದ್ರು ಅದಕ್ಕೆ ನಿತ್ಯಾನಂದ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಅವರ ಕನಸಿನಲ್ಲಿ ಬರ್ತಾರೆ. ನಿತ್ಯಾನಂದ ಪ್ರಭುಗಳು ಅವರ ಕನಸಿನಲ್ಲಿ ಬಂದಾಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಅವರನ್ನ ವರ್ಣಿಸ್ತಾರೆ, ಹೇಗೆ ಕಂಡ್ರು ಭಗವಂತನ. ನಿತ್ಯಾನಂದ ಮಹಾಪ್ರಭುಗಳು ನೋಡಕ್ಕೆ ಎಷ್ಟು ಸುಂದರವಾಗಿದ್ರು ಅನ್ನೋದು. ಅಂದ್ರೆ ಅವರ ಪಾದಗಳಿಗೆ ಮೊದಲು ದಂಡವತ್ ಪ್ರಣಾಮಗಳನ್ನ ಮಾಡಿ ಆ ಪಾದಗಳನ್ನ ವರ್ಣಿಸ್ತಾರೆ. ಕಮಲದ ಪುಷ್ಪದಂತೆ ಇದೆ, ಆ ಕಮಲ ಪುಷ್ಪದಂತೆ ಇದ್ದಂತಹ ಪಾದಗಳ ಸುತ್ತ ದುಂಬಿಗಳು ಕಾಣ್ತಿದೆ. ಆ ದುಂಬಿಗಳು ಯಾರು ಅಂದ್ರೆ ಗೋಪಪಾಲಕರು, ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಭಗವಂತ ಕಪ್ಪು ವರ್ಣದಲ್ಲಿದ್ದಾನೆ, ಮನ್ಮಥನಿಗಿಂತ ಸುಂದರವಾಗಿ ಕಾಣ್ತಾ ಇದ್ದಾನೆ. ಮತ್ತೆ ಅವನ ಸುತ್ತ ಅವನ ಸೇವಕರು ಹೇಗೆ ಅವನಿಗೆ ತಾಂಬೂಲವನ್ನ ನೀಡ್ತಾ ಇದ್ದಾರೆ, ಚಾಮರವನ್ನ ಬೀಸ್ತಾ ಇದ್ದಾರೆ. ಮತ್ತೆ ಭಗವಂತನ ಸುತ್ತ, ಆದ್ರೆ ಭಗವಂತನು ಕೂಡ ನಿತ್ಯಾನಂದ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ, ಭಾವೋನ್ಮಾದದಲ್ಲಿದ್ದಾರೆ. ಒಂದು ಭಾವದ ಹಂತದಲ್ಲಿ ಇರುವ ಕಾರಣ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹಿಂದಕ್ಕೆ ಮುಂದಕ್ಕೆ ಪಕ್ಕಕ್ಕೆ ಎಲ್ಲ ಅವರು ತೂಗಾಡ್ತಾ ಇದ್ದಾರೆ. ತೂಗಾಡ್ತಾ ಅವರು ಕೃಷ್ಣನಾಮವನ್ನ ಜಪಿಸ್ತಾ ಇದ್ದಾರೆ. ಅವರ ಯಾರು ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತಹ ಗೋಪಬಾಲಕರು ಅವರು ಕೂಡ ಅದೇ ರೀತಿ ಭಾವೋನ್ಮಾದದಲ್ಲಿ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಅಂತ ಕೂಗ್ತಿದ್ದಾರೆ. ಮತ್ತೆ ಅವರ ರೂಪ ಎಷ್ಟು ಸುಂದರವಾಗಿತ್ತು ಅನ್ನೋದನ್ನ ವರ್ಣಿಸ್ತಾರೆ. ಅಂದ್ರೆ ಪಾದಗಳಿಂದ ಹಿಡಿದು ಭಗವಂತನ ಮುಖದವರೆಗೆ ಹೇಗೆ ಭಗವಂತನ ದರ್ಶನ ಮಾಡ್ಬೇಕು ಅಂತ ಹೇಳುವ ಹಾಗೆ ಪಾದದಿಂದ ಆರಂಭಿಸಿ ಅವರು ಹೇಳ್ತಾ ಹೋಗ್ತಾರೆ ಹೇಗಿದ್ದ ನಿತ್ಯಾನಂದ ಮಹಾಪ್ರಭುಗಳ ಒಂದು ದರ್ಶನ ಅನ್ನುವಂಥದ್ದು ಅನ್ನೋದನ್ನ. ಅವರ ತಾಂಬೂಲ ಆಗಿದಂತಹ ಹಲ್ಲುಗಳು ಅದು ದಾಳಿಂಬೆ ಹಣ್ಣಿನ ಹಾಗೆ ಕಾಣ್ತಿತ್ತು. ಹಾಗೆ ಭಗವಂತನನ್ನ ವರ್ಣಿಸ್ತಾ ಹೋಗ್ತಾ ಇದ್ದಾರೆ. ಹೀಗೆ ಪ್ರಭು ನಿತ್ಯಾನಂದ ಸ್ವರೂಪ ಅಷ್ಟೊಂದು ವೈಭವವನ್ನ ನೋಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅವರ ಅದ್ಭುತವಾದ ರೂಪ, ಗುಣ, ಲೀಲೆಗಳು ಅಲೌಕಿಕವಾಗಿದ್ದವು ಅಂತ ನೆನ್ನೆಯ ಒಂದು ಇದ್ರಲ್ಲಿ ನಾವು ನೋಡಿದ್ವಿ. ಈಗ ಮುಂದುವರಿಸ್ತಾ, ಈಗ ನಿತ್ಯಾನಂದ ಮಹಾಪ್ರಭುಗಳು ಅವರ ಕನಸಿನಲ್ಲಿ ಏನನ್ನ ಹೇಳ್ತಾರೆ ಅನ್ನೋದನ್ನ ಹೇಳ್ತಾರೆ. ಶ್ಲೋಕ 194. ಆನಂದೇ ವಿಹ್ವಾಲ ಆಮಿ ಕೀಚು ನಾಹಿ ಜಾನಿ, ತಾಬೆ ಹಾಸಿ ಪ್ರಭು ಮೋರೆ ಕಹಿಲೆ ನವಾಣಿ. ಹರೇ ಕೃಷ್ಣ. ಮಂಗಳ ವಿ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಪ್ರೇಮ ರಾಘವ್ ಮಾತಾಜಿ ಸ್ಯಾಮ್ಸಂಗ್. ಓದಿ. आनंदे विठल अमी कीचु नाही जाने, तबे हासी प्रभु मोरे कहिले न ವಾಣಿ. ಆನಂದೇ ದಿವ್ಯಾನಂದದಲ್ಲಿ, ವಿಹ್ವಲನಾಗಿ, ಅಮಿ ನಾನು, ಕಿಚು ಏನೆನ್ನು, ನಾಹಿ ಇಲ್ಲ, ಜಾನಿ ತಿಳಿಯುವುದು, ತಬೆ ಆ ಸಮಯದಲ್ಲಿ, ಹಾಸಿ ನಗುತ್ತಾ, ಪ್ರಭು ಮೋರೆ ನನಗೆ, ಕಹಿಲೇನ ಹೇಳಿದರು, ವಾಣಿ ಕೆಲವು ಮಾತುಗಳನ್ನು. ಅನುವಾದ: ನಾನು ಬೇರೆ ಏನನ್ನೂ ತಿಳಿಯದೆ ದಿವ್ಯಾನಂದದಲ್ಲಿ ಭಾವಪರವಶನಾದೆ. ಆಗ ಪ್ರಭು ನಿತ್ಯಾನಂದರು ಮುಗುಳ್ನಗುತ್ತಾ ನನಗೆ ಹೀಗೆ ಹೇಳಿದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ
ಹೇಗೆ ಮುಂದೆ ಹೇಳ್ತಾರೆ ಅಂದ್ರೆ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ನಿತ್ಯಾನಂದ ಪ್ರಭುಗಳ ಒಂದು ಅನುಗ್ರಹ ಇಲ್ಲದೆ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ 6 ಗೋಸ್ವಾಮಿಗಳ ಒಂದು ಕರುಣೆ ಅನ್ನೋದು ಕೂಡ ನಮ್ಗೆ ಸಿಗೋದಿಲ್ಲ, ಅವರ ಆಶೀರ್ವಾದ ಸಿಗೋದಿಲ್ಲ ಅನ್ನೋದನ್ನ. ಈಗ ನಗ್ತಾ ನಗ್ತಾ ದಿವ್ಯ ಆನಂದದ ಪರವಶತೆಯಲ್ಲಿ ಇವರು ಕೂಡ ಮುಳುಗ್ಬಿಟ್ಟಿದ್ದಾರೆ. ಅಂದ್ರೆ ಆ ಭಗವಂತನ ಆ ಒಂದು ಸ್ವರೂಪವನ್ನ ನೋಡಿ ಇವರು ಕೂಡ ಭಾವಪರಶರಾಗಿದ್ದಾರೆ ಕನಸಿನಲ್ಲಿ. ಆಗ ನಗ್ತಾ ನಗ್ತಾ ನಿತ್ಯಾನಂದ ಪ್ರಭುಗಳು ಮುಂದಿನ ಮಾತುಗಳನ್ನ ಹೇಳಲಿಕ್ಕಿದ್ದಾರೆ. ಏನಂತ ಹೇಳ್ತಾರೆ ಅಂತ ನೋಡೋಣ. ಶ್ಲೋಕ 195. ಹರಿ ಹರಿ ಕೃಷ್ಣ ದಾಸನಾಕರ ಹಬಯ ಬೃಂದಾವನೆ ಯಹಾತಃ ಸರ್ವಲಭ್ಯಹಾಯ. ನಂದಿನಿ ಸೀನಪ್ಪ ಮಾತಾಜಿ ಮತ್ತೆ ಮಂಗಳವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು 195. ಹರೇ ಹರೇ ಕೃಷ್ಣ ದಾಸನಾಕರ ಭಯ ವೃದ್ಧನ ವೈದ್ಯನವೇ ಯಹ ತಾಜ. ಮಾತಾಜಿ ಅದೇನು ವೈನವೇ ವನೆ ಅಲ್ವಾ ಮಾತಾಜಿ? ಬೃಂದಾವನೆ ಬೃಂದಾವನೆ ಯಹ ತಾಜ ಸರ್ವಲಭ್ಯ. ಹರೇ 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 ಓಹೋ ಕೃಷ್ಣದಾಸ ನಾ ಇಲ್ಲ ಕರಹ ಮಾಡು ಭಯ ಎದರಿಕೆ ಬೃಂದಾವನ ಬೃಂದಾವನಕ್ಕೆ ಹೋಗು ತಾಜಹ ಅಲ್ಲಿ ಸರ್ವ ಎಲ್ಲ ಲಭ್ಯ ದೊರೆಯುತ್ತದೆ ಅಯ ಆಗಿದೆ. ಅನುವಾದ: ನನ್ನ ಪ್ರೀತಿಯ ಕೃಷ್ಣದಾಸ ಹೆದರಬೇಡ, ಬೃಂದಾವನಕ್ಕೆ ಹೋಗು, ಅಲ್ಲಿ ನಿನಗೆ ಎಲ್ಲವೂ ದೊರೆಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳು ಕೃಷ್ಣದಾಸರಿಗೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ವೃಂದಾವನಕ್ಕೆ ಹೋಗಿ ಅನ್ನೋದನ್ನ ಇಲ್ಲಿ ಅವ್ರಿಗೆ ಆಜ್ಞೆಯನ್ನ ಕೊಡ್ತಾ ಇದ್ದಾರೆ. ಕನಸಿನಲ್ಲಿ ಹೇಳ್ತಾ ಇದ್ದಾರೆ, ನೀನು ಹೆದರ್ಕೋಬೇಡ, ನೀನು ವೃಂದಾವನಕ್ಕೆ ಹೋಗು, ಅಲ್ಲಿ ನಿನಗೆ ಏನ್ ಬೇಕೋ ಅದು ಸಿಗುತ್ತೆ ಅಂತ. ಅಂದ್ರೆ ಅಲ್ಲಿಂದ ಅವರು ವೃಂದಾವನಕ್ಕೆ ಹೋದ್ಮೇಲೆ ಅವರಿಗೆ ಎಲ್ಲ ಗೋಸ್ವಾಮಿಗಳ ಒಂದು ಅವ್ಯಾಜ್ಯ ಕರುಣೆ ಸಿಗುತ್ತೆ. ಆ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವೋತ್ತಮ ಪರಮಪುರುಷ ಚೈತನ್ಯ ಮಹಾಪ್ರಭುಗಳು ಅವರ ಒಂದು ಎಲ್ಲ ಬಯೋಗ್ರಫಿ ಎಲ್ಲ ಕಲೆಕ್ಟ್ ಮಾಡಿ ನಮಗೆ ಈಗ ಕೊಡ್ತಾ ಇದ್ದಾರೆ. ಚೈತನ್ಯ ಚರಿತಾಮೃತವನ್ನ ನೀಡ್ತಾ ಇದ್ದಾರೆ. ಅದನ್ನ ಕೊಡೋದಕ್ಕಾಗಿಯೇ ಕೃಷ್ಣದಾಸ ಕವಿರಾಜರು ಅವರನ್ನ ನಿತ್ಯಾನಂದ ಮಹಾಪ್ರಭುಗಳು ಕರುಣಿಸ್ತಾ ಇದ್ದಾರೆ ಕನಸಿನಲ್ಲಿ ಬಂದು ಅನ್ನೋದನ್ನಲ್ಲಿ ನಾವು ನೋಡ್ತಾ ಇದೀವಿ. ಹೀಗೆ ಅವರು ಬೃಂದಾವನಕ್ಕೆ ಹೋಗೋದಕ್ಕೆ ನಿರ್ದೇಶಿಸ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜರಿಗೆ. ಶ್ಲೋಕ 196. ಏತ ಬಾಲಿ ಪ್ರೇರಿಲಾ ಮೋರೆ ಹಾತ ಸಾನಿಧಿಯ ಅಂತರ್ಧಾನ ಕೈಲ ಪ್ರಭು ನಿಜ ಗಣಲ. ನಂದಿನಿ ಮಾತಾಜಿ ಓದಿ. ಏತ ಬಲಿ ಪ್ರೇರಿಲಾ ಮೋರೆ ಹಾತ ಸಾನಿಧಿಯ ಅಂತರ್ಧಾನ ಕೈಲ ಪ್ರಭು ನಿಜ ಗುಣ ಲಾ. ಇದೇನ್ ಮಾತಾಜಿ ಅದೇನ್ ಲಾಸ್ಟ್ ಅಲ್ಲಿ ನಿಜಗಡ ಲಾಂಜ್ಞ. ಏತ ಬಲಿ ಹೀಗೆ ಹೇಳಿ. ಅರ್ಥಗಳು: ಏತ ಬಲಿ ಹೀಗೆ ಹೇಳಿ, ಪ್ರೇರೇಪಿಸಿದರು, ಮೇರೆ ನನಗೆ, ಹತಾಸಾನಿ ಕೈಯಿಂದ ಸನ್ನೆ ಮಾಡಿ, ದಿಯಾ ಕೊಡುತ್ತಾ, ಅಂತರ್ಧಾನ ಕೈಲ ಅಂತರ್ಧಾನರಾದರು, ಪ್ರಭು ನನ್ನ ಪ್ರಭು, ನಿಜ ಗುಣಲಾನ್ಯ ತನ್ನ ವೈಯಕ್ತಿಕ ಸಹಚರರನ್ನು ಕರೆದುಕೊಂಡು. ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದನ್ನು ಹೇಳಿ ಅವರು ಕೈಚಾಚಿ ತೋರಿಸುತ್ತಾ ಬೃಂದಾವನದ ಕಡೆಗೆ ಹೋಗಲು ನನಗೆ ಸೂಚಿಸಿದರು. ಅನಂತರ ಅವರು ತನ್ನ ಸಹಚರರೊಡನೆ ಅಂತರ್ಧಾನರಾದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಹೀಗೆ ಕನಸಿನಲ್ಲಿ ಬಂದಂತಹ ನಿತ್ಯಾನಂದ ಪ್ರಭುಗಳು ಅವರಿಗೆ ತೋರಿಸ್ತಾ ಇದ್ದಾರೆ, ಬೆರಳು ಮಾಡಿ ಪೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ, ವೃಂದಾವನದ ಕಡೆಗೆ ಹೋಗು, ಹೆದರ್ಕೋಬೇಡ, ನೀನು ಏನ್ ಬಯಸ್ತಾ ಇದೆಯಾ ಅದೆಲ್ಲ ನಿನಗೆ ವೃಂದಾವನದಲ್ಲಿ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಸೂಚಿಸ್ಬಿಟ್ಟು ಕನಸಿನಿಂದ ಅವರ ಸಹಚರರ ಒಡಗೂಡಿದಂತಹ ನಿತ್ಯಾನಂದ ಪ್ರಭುಗಳು ಅಲ್ಲಿಂದ ಅಂತರ್ಧಾನ ಆಗ್ತಾರೆ, ಕಣ್ಮರೆ ಆಗ್ತಾರೆ. ಶ್ಲೋಕ 197. ಮೂಚಿತಾಹ ಇಯ ಮೂಯಿ ಪಂಡಿತಾನುಭೂಮಿತೆ ಸ್ವಪ್ನಭಂಗ ಹೈಲಾದೇಕಿ ಆಯಿಚೆ ಪ್ರಭಾತೆ. ರವಿ ಪ್ರಭುಜಿ ಆಲತಿ ಮಾತಾಜಿ
ರವಿ ಪ್ರಭುಜಿ ಓದಿ ಆರತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 197. ಮೂರ್ಛಿತಾಯ ಮುನ್ನ ಪಡಿಲು ಭೂಮಿತೆ ಸ್ವಪ್ನ ಭಂಗ ಹೇಳ ದೇಖಿ ಅಂಗಾಚೆ ಪ್ರಭಾತೆ. ಮೂರ್ಛಿತನಾಗಿ ಮುನ್ನ ನಾನು ಪಡಿಲು ಬಿದ್ದೆ ಭೂಮಿತೆ ನೆಲದ ಮೇಲೆ. ಸ್ವಪ್ನ ಭಂಗ ಕನಸು ಒಡೆದು ಶೈಲ ಅಲ್ಲಿತ್ತು ದೇಖಿ ನಾನು ನೋಡಿದೆ ಅಂಗಾಚೆ ಅಲ್ಲಿತ್ತು ಪ್ರಭಾತೆ ಬೆಳಗಿನ ಬೆಳಕು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ವಪ್ನ ಭಂಗವಾಗಿ ನಾನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದೆ, ಮತ್ತೆ ಪ್ರಜ್ಞೆ ಬಂದಾಗ ಬೆಳಕು ಹರಿದಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇದು ಕನಸಿನಲ್ಲಿ ಕಾಣ್ತಾ ಇರುವಂತದ್ದು ನಿತ್ಯಾನಂದ ಪ್ರಭುಗಳ ಒಂದು ರೂಪವನ್ನ ಮತ್ತೆ ಅವರ ಒಂದು ಸೂಚನೆಯನ್ನ ಅವರು ಕನಸಿನಲ್ಲಿ ಪಡೆದಂತದ್ದು. ಈಗ ಆ ಸ್ವಪ್ನ ಅಂದ್ರೆ ಅವರ ಅಂತರ್ಧಾನ ಆದ ಕೂಡಲೇ ಅವರ ಸ್ವಪ್ನ ಭಂಗ ಆಯ್ತು. ಹಾಗಾಗಿ ಅವರು ಮೂರ್ಛೆ ತಪ್ಪಿದವರ ಹಾಗೆ ನೆಲಕ್ಕೆ ಬಿದ್ರು. ಆದ್ರೆ ಕಣ್ಬಿಟ್ಟು ನೋಡಿದಾಗ ಬೆಳಕು ಹೊರದಿತ್ತು, ಬೆಳಕಾಗಿತ್ತು ಪ್ರಜ್ಞೆ ಬಂದಾಗ ಅಂತ ಹೇಳಿ ತಿಳಿಸ್ತಾ ಇದಾರೆ. ಮುಂದೆ ಶ್ಲೋಕ 198. ಕೀದೆ ಕೀನು ಕೀಶು ನೀನು ಕರಿಯೇ ವಿಚಾರ ಪ್ರಭು ಆಜ್ಞಾ ಹೈಲ ವೃಂದಾವನ ಯಾಯಿ ಬಾರ. ಓದಿ ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕಿದೆ ಕೀನು ಕೀಶು ನೀನು ಕರಿಯೇ ವಿಚಾರ ಪ್ರಭು ಆಜ್ಞಾ ಹೈಲ ವೃಂದಾವನ ಯಾಹಿ ಬಾರ. ಕಿ ದೇಕಿನು ಏನನ್ನು ನೋಡಿದೆ, ಕಿ ಶುನಿನು ಏನನ್ನು ಕೇಳಿದೆ, ಕರಿಯೇ ವಿಚಾರ ಮಾಡತೊಡಗಿದೆ. ಪ್ರಭು ಆಜ್ಞಾ ನನ್ನ ಪ್ರಭುವಿನ ಆಜ್ಞೆ, ಹೈಲ ಅಲ್ಲಿತ್ತು, ವೃಂದಾವನಕ್ಕೆ, ಯಾಯಿ ಬಾರ ಹೋಗುವುದಕ್ಕೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಏನನ್ನು ಕಂಡೆ, ಏನನ್ನು ಕೇಳಿದೆ ಎನ್ನುವುದರ ಬಗೆಗೆ ಯೋಚನೆ ಮಾಡಿದೆ. ಕೂಡಲೇ ವೃಂದಾವನಕ್ಕೆ ಹೊರಡಬೇಕೆಂದು ಪ್ರಭುಗಳು ನನಗೆ ಆಜ್ಞೆ ಮಾಡಿದ್ದಾರೆ ಎಂದು ನಿರ್ಣಯಿಸಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಪ್ರಭು. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ನಿತ್ಯಾನಂದ ಪ್ರಭುಗಳು ಅಂದ್ರೆ ಅವ್ರಿಗೆ ಕನಸಿನಲ್ಲಿ ಕಂಡದ್ದು. ಯಾವಾಗ ಅವ್ರಿಗೆ ಪ್ರಜ್ಞೆ ಬಂತು ಆಗ ಬೆಳಕಾಗಿತ್ತು. ಅಲ್ಲಿ ಯೋಚನೆ ಮಾಡ್ತಾ ಇದಾರೆ, ಕನಸಿನಲ್ಲಿ ನಾನು ಏನ್ ನೋಡಿದೆ, ನಿತ್ಯಾನಂದ ಪ್ರಭುಗಳು ನನಗೆ ಏನು ಸೂಚನೆ ಕೊಟ್ರು ಅನ್ನೋದನ್ನ ಮತ್ತೆ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಸ್ಮರಣೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ನನಗೆ ವೃಂದಾವನಕ್ಕೆ ಹೋಗೋದಕ್ಕೆ ಆಜ್ಞೆ ಮಾಡಿದ್ದಾರೆ ಪ್ರಭುಗಳು ಅಂತ ಹೇಳಿ ನಿರ್ಣಯಿಸಿ ಆ ಕೂಡಲೇ ಅವರು ವೃಂದಾವನಕ್ಕೆ ಹೊರಟು ಬಿಡ್ತಾರೆ. ಶ್ಲೋಕ 199. सेई क्षणे वृंदावने करिनु गमन प्रभुर कृपाते सुखे आईनु वृंदावन. ರಾಜೇಶ್ವರಿ ಮಾತಾಜಿ ಓದಿ. ರಾಜೇಶ್ವರಿ. ಹರೇ ಕೃಷ್ಣ. ವೀಣಾ ಮಾತಾಜಿ. ರೀನಾ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 199. ತೇಯಿ ಕ್ಷಣೆ ವೃಂದಾವನೆ ಕರಿನು ಗಮನ ಪ್ರಭುರ ಕೃಪಾತೆ ಸುಖೆ ಆಯಿನು ವೃಂದಾವನ. ತೇಯಿ ಕ್ಷಣೆ ಆ ಕ್ಷಣದಲ್ಲಿಯೇ ವೃಂದಾವನದ ಕಡೆಗೆ ಕರಿನು ನಾನು ಮಾಡಿದೆ ಗಮನ ಹೊರಟೆ ಪ್ರಭುರ ಕೃಪಾತೆ ಪ್ರಭು ನಿತ್ಯಾನಂದರ ಕೃಪೆಯಿಂದ ಸುಖವಾಗಿ ಆಯಿನು ಆಗಮಿಸಿದೆ ವೃಂದಾವನಕ್ಕೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಆ ಕ್ಷಣದಲ್ಲಿಯೇ ನಾನು ವೃಂದಾವನದ ಕಡೆಗೆ ಹೊರಟೆ, ಅವರ ಕೃಪೆಯಿಂದಾಗಿ ಅಲ್ಲಿಗೆ ಸುಖವಾಗಿ ಹೋಗಿ ತಲುಪಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾವಾಗ ಅವ್ರಿಗೆ ನಿದ್ದೆಯಿಂದ ಎಚ್ಚೆತ್ತಾಗ ಸ್ಮರಣೆ ಆಯ್ತು, ಆಗ ಗೊತ್ತಾಯ್ತು, ನೆನಪಾಯ್ತು, ಪ್ರಜ್ಞೆ ಬಂತು, ನಿತ್ಯಾನಂದ ಪ್ರಭುಗಳು ವೃಂದಾವನಕ್ಕೆ ಹೋಗೋದಕ್ಕೆ ಹೇಳಿದ್ದಾರೆ ಅಂತ ಕೂಡಲೇ ಅವರು ಹೊರಟು ಬಿಟ್ರು. ಆ ಒಂದು ಕೃಪೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳ ಆಜ್ಞೆ ಮಾಡಿದ್ರು, ಅವರ ಕೃಪೆ ಇತ್ತು, ಆ ಕಾರಣದಿಂದ ನಾನು ಅಲ್ಲಿಗೆ ಸುಖವಾಗಿ ಹೋಗಿ ತಲುಪಿದೆ. ಯಾವುದೇ ಕಷ್ಟಗಳಿಲ್ಲದೆ ನನ್ನ ಪ್ರಯಾಣ ಸುಖವಾಗಿ ನಾನು ಅಲ್ಲಿ ವೃಂದಾವನಕ್ಕೆ ತಲುಪಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 200. ಜಯ ಜಯ ನಿತ್ಯಾನಂದ ರಾಮ ಯಹಾರ ಕೃಪಾತೆ ಪಾಯಿನು ವೃಂದಾವನ ಧಾಮ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಇದು ಬಾಕಿಯವರಿಗೆ ಓದಲಿಕ್ಕೆ ಕಷ್ಟ ಆಗ್ಬೋದು, ನೀವೇ ಓದಿ ಬಿಡಿ ಮಾತಾಜಿ, ನಿಮ್ಮ ಚಾನ್ಸಿಗೆ. ಓಕೆ ಮಾತಾಜಿ. ಜಯ ಜಯ ನಿತ್ಯಾನಂದ ರಾಮ ಯಾಹಾರ ಕೃಪಾತೆ ಪಾಯಿನು ವೃಂದಾವನ ಧಾಮ. ಜಯ ಜಯ ಸರ್ವ ಜಯವಾಗಲಿ ನಿತ್ಯಾನಂದ ಪ್ರಭು ನಿತ್ಯಾನಂದರಿಗೆ, ನಿತ್ಯಾನಂದ ರಾಮ ನಿತ್ಯಾನಂದರಾಗಿ ಅವತರಿಸಿದ ಪ್ರಭು ಬಲರಾಮನಿಗೆ,
ಯಾಹಾರ ಕೃಪಾತೆ ಯಾರ ಕೃಪೆಯಿಂದ ಪಾಯಿನು ನಾನು ಪಡೆದೆ ವೃಂದಾವನ ಧಾಮ ವೃಂದಾವನದಲ್ಲಿ ಆಶ್ರಯ. ನೆಕ್ಸ್ಟ್ ಸ್ಲೈಡ್ ಮಾತಾಜಿ. ಅನುವಾದ ನಾನು ಓದ್ತೇನೆ. ಯಾರ ಕೃಪೆಯಿಂದ ನಾನು ವೃಂದಾವನದ ದಿವ್ಯ ಧಾಮದಲ್ಲಿ ಆಶ್ರಯವನ್ನು ಪಡೆದೇನೋ ಆ ಪ್ರಭು ನಿತ್ಯಾನಂದ ಬಲರಾಮರಿಗೆ ಸರ್ವ ಜಯವಾಗಲಿ, ಸರ್ವ ಜಯವಾಗಲಿ. ಮಾತಾಜಿ ಅದ್ ನನಗೆ ಕಳ್ಸಿದ್ದೀರಾ? ಕಳಿಸಿದ್ದೇನೆ ಮಾತಾಜಿ. ಮಾತಾಜಿ ನೀವು ಶೇರ್ ಮಾಡಕ್ಕಾಗತ್ತಾ ಮಾತಾಜಿ? ಶೇರ್ ಮಾಡ್ಲಿಕ್ಕೋ? ಇದು ನನ್ಗೆ ಇನ್ನ ಸಿಸ್ಟಮ್ ಅಲ್ಲಿ ಡೌನ್ ಆಗ್ತಿಲ್ಲ. ಹೌದಾ? ಓಕೆ, ನಾನು ಸಿಸ್ಟಮ್ ಆನ್ ಮಾಡ್ಬೇಕಷ್ಟೇ, ಅಂದ್ರೆ ಕರೆಂಟ್ ಹೋಗ್ತಾ ಬರ್ತಾ ಉಂಟು. ಸೊ ನೀವು ಅದನ್ನು ವಿವರಿಸಿ ಪುಸ್ತಕದಿಂದ ಓದಿ ಅಷ್ಟೊತ್ತಿಗೆ ಸರಿಯಾಗಿ. ನಾನು ಇದರಿಂದ ಶೇರ್ ಮಾಡ್ತೇನೆ. ಯಾರ ಕೃಪೆಯಿಂದ ನಾನು ವೃಂದಾವನದ ದಿವ್ಯಧಾಮದಲ್ಲಿ ಆಶ್ರಯವನ್ನು ಪಡೆದೆನೋ ಆ ಪ್ರಭು ನಿತ್ಯಾನಂದ ಬಲರಾಮರಿಗೆ ಸರ್ವಜಯವಾಗಲಿ, ಸರ್ವಜಯವಾಗಲಿ ಅಂತ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತರ ಕೃಪೆಯಿಂದ ನಾನೀಗ ಬೃಂದಾವನಕ್ಕೆ ಬಂದಿದ್ದೀನಿ, ಆ ಕೃಪೆ ಕೊಟ್ಟಂತಹ ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ ಅಂತ ಇಲ್ಲಿ ಆನಂದದಲ್ಲಿ ಘೋಷಿಸ್ತಾ ಇದ್ದಾರೆ. ಸಂತೋಷವಾಗಿ ಆನಂದವಾಗಿ ಹೇಳ್ತಾ ಇದ್ದಾರೆ. ಈಗ ಶ್ಲೋಕ 201 ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಬಂತ ಅಂತ ಸ್ಕ್ರೀನ್ ಬಂತ ಅಂತ? ಬಂದಿದೆ ಮಾತಾಜಿ, ಬಂದಿದೆ. ಓಕೆ. ಜಯ ಜಯ ನಿತ್ಯಾನಂದ ಜಯ ಕೃಪಾಮಯ ಯಹಾ ಹೈತೆ ಪಾಯಿನು ರೂಪ ಸನಾತನ ಆಶ್ರಯ. ಓದ್ಲಾ? ಓದಿ. ಮಾತಾಜಿ. ಜಯ ಜಯ ನಿತ್ಯಾನಂದ ಜಯ ಕೃಪಾಮಯ ಯಾ ಜಹರ ಹೈತೆ ಪಾಹಿ ರೂಪ ಸನಾತನಾಶ್ರಯ. ಜಯ ಜಯ ಸರ್ವ ಜಯವಾಗಲಿ ನಿತ್ಯಾನಂದ ಪ್ರಭು ನಿತ್ಯಾನಂದವರಿಗೆ ಜಯ. ಕೃಪಾಮಯ ಅತ್ಯಂತ ಕೃಪಾಳುವಾದ ಪ್ರಭುವಿಗೆ ಸರ್ವ ಜಯವಾಗಲಿ. ಯಜ್ಞಾರ್ಹ ಹೈತೆ ಯಾರಿಂದ ಪಾಹಿನೋ ನಾನು ಪಡೆದೆ ರೂಪ ಸನಾತನ ಆಶ್ರಯ. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರ ಪಾದ ಕಮಲಗಳಲ್ಲಿ ಆಶ್ರಯ. ಅನುವಾದ: ಯಾರ ಕೃಪೆಯಿಂದ ನಾನು ಶ್ರೀ ರೂಪ ಮತ್ತು ಶ್ರೀ ಸನಾತನರ ಪಾದಗಳಲ್ಲಿ ಆಶ್ರಯವನ್ನು ಪಡೆದೆನೋ ಅಂತಹ ಕರುಣಾಳುವಾದ ಪ್ರಭು ನಿತ್ಯಾನಂದರಿಗೆ ಸರ್ವ ಜಯವಾಗಲಿ, ಸರ್ವ ಜಯವಾಗಲಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಿತ್ಯಾನಂದ ಮಹಾಪ್ರಭುಗಳ ಕೃಪೆಯಿಂದ ನಾನು ಇವತ್ತು ವೃಂದಾವನಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು. ಅವರ ಕೃಪೆಯಿಂದ ಮಾತ್ರನೇ ನಾನು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳ ಪಾದಗಳ ಆಶ್ರಯವನ್ನು ಪಡೆಯೋದಕ್ಕೆ ಸಾಧ್ಯವಾಯಿತು. ಅಂತಹ ನಿತ್ಯಾನಂದ ಮಹಾಪ್ರಭುಗಳಿಗೆ ಜಯವಾಗಲಿ, ಜಯವಾಗಲಿ ಅಂತ ಇಲ್ಲಿ ಘೋಷಿಸ್ತಾ ಇದ್ದಾರೆ. ಶ್ಲೋಕ 202. ಯಹ ಹೈತೆ ಪಾಯಿನು ರಘುನಾಥ ಮಹಾಶಯ ಯಹ ಹೈತೆ ಪಾಯಿನು ಶ್ರೀ ಸ್ವರೂಪ ಆಶ್ರಯ. ಚಿತ್ರಮೋಹಿನಿ ಮಾತಾಜಿ, ದಯಾನಿತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾವ್ದು ಮಾತಾಜಿ ಶ್ಲೋಕ? 202 ಹೌದು ಮಾತಾಜಿ. ಯಾಜಾಯ ಐತೆ ಪಾಹಿನೋ ಅದೇ ಅಲ್ವಾ ಮಾತಾಜಿ? ಯಾಜಾಯ ರಘುನಾಥ ಮಹಾಶಯ ಯಾಜಾಯ ಐತೆ ಪಾಹಿನೋ ಶ್ರೀ ಸ್ವರೂಪ ಆಶ್ರಯ. ಯಜಾಹ ಕರೆಕ್ಟ ಮಾತಾಜಿ? ಐತೆ ಯಾರಿಂದ, ಪಾಹಿನು ನಾನು ಪಡೆದೆ, ರಘುನಾಥ ಮಹಾ ಆಶಯ ರಘುನಾಥ ದಾಸ ಗೋಸ್ವಾಮಿಗಳ ಆಸರೆ. ಯಜಾಯಿ ಐತೆ ಯಾರಿಂದ ಪಾಹಿನು ನಾನು ಪಡೆದೆ, ಶ್ರೀ ಸ್ವರೂಪ ಆಶ್ರಯ ಸ್ವರೂಪ ದಾಮೋದರ ಗೋಸ್ವಾಮಿಗಳ ಪಾದದಲ್ಲಿ ಆಸರೆ. ಅನುವಾದ: ಅವರ ಕೃಪೆಯಿಂದ ನಾನು ಮಹಾಪುರುಷ ಶ್ರೀ ರಘುನಾಥ ದಾಸ ಗೋಸ್ವಾಮಿಗಳ ಆಸರೆಯನ್ನು ಪಡೆದೆ ಮತ್ತು ಅವರ ಕೃಪೆಯಿಂದ ಶ್ರೀ ಸ್ವರೂಪ ದಾಮೋದರರ ಆಸರೆಯನ್ನು ಪಡೆದೆ. ಭಾವಾರ್ಥ: ಶ್ರೀ ಶ್ರೀ ರಾಧಾ ಮತ್ತು ಕೃಷ್ಣರ ಸೇವೆಯಲ್ಲಿ
ಪರಿಣತಿ ಪಡೆಯಬೇಕೆಂದು ಬಯಸುವವರು ಸದಾ ಸ್ವರೂಪ ದಾಮೋದರ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತು ರಘುನಾಥ ಗೋಸ್ವಾಮಿ ಅವರ ಆಧೀನದಲ್ಲಿ ಮಾರ್ಗದರ್ಶನವನ್ನು ಪಡೆಯಬೇಕೆಂದು ಹಂಬಲಿಸಬೇಕು. ಗೋಸ್ವಾಮಿಗಳ ರಕ್ಷಣೆಯೊಳಗೆ ಬರಬೇಕೆಂದರೆ ವ್ಯಕ್ತಿಯು ನಿತ್ಯಾನಂದ ಪ್ರಭುಗಳ ಕರುಣೆ ಮತ್ತು ಕೃಪೆಯನ್ನು ಪಡೆಯಬೇಕು. ಲೇಖಕರು ಈ ಸಂಗತಿಯನ್ನು 2 ಶ್ಲೋಕಗಳಲ್ಲಿ ವಿವರಿಸಲು ಪ್ರಯತ್ನಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲಿಗೆ ನಮ್ಗೆ ನಿತ್ಯಾನಂದ ಮಹಾಪ್ರಭುಗಳ ಕೃಪೆ ಇಲ್ಲದೆ ಗೋಸ್ವಾಮಿಗಳ ಒಂದು ಅವ್ಯಾಜ ಕರುಣೆ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಗೋಸ್ವಾಮಿಗಳ ಆಶ್ರಯ ಪಡೆದಿರ ನಾವು ರಾಧಾಕೃಷ್ಣರ ಸೇವೆ ಮಾಡೋದಕ್ಕೆ ಯೋಗ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ರಾಧಾಕೃಷ್ಣರನ್ನ ತಿಳಿಬೇಕು ಅಂದ್ರೆ, ಅವರ ಸೇವೆ ಪಡಿಬೇಕು ಅಂತಂದ್ರೆ ಗೋಸ್ವಾಮಿಗಳ ಒಂದು ಆಶ್ರಯ ನಮ್ಗೆ, ಅವರ ಆಶ್ರಯದಲ್ಲಿ ನಾವು ಹೋದಾಗ ಮಾತ್ರ ನಾವು ಅದು ಪಡೆಯೋದಕ್ಕೆ ಸಾಧ್ಯ. ಅದು ನಮ್ಗೆ ಸಿಗುವಂಥದ್ದು ನಿತ್ಯಾನಂದ ಮಹಾಪ್ರಭುಗಳಿಂದ ಅನ್ನೋದನ್ನ ಇಲ್ಲಿ ಭಾವಾರ್ಥದಲ್ಲಿ ಮತ್ತೆ ಅನುವಾದದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 203. ಸನಾತನ ಕೃಪಾಯ ಪಾಯಿನು ಭಕ್ತಿರ ಸಿದ್ಧಾಂತ, ಶ್ರೀರೂಪ ಕೃಪಾಯ ಪಾಯಿನು ಭಕ್ತಿರ ಪ್ರಾಂತ. ಓದಿ ದಯಾನಿಧಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸ್ಲೈಡ್ ಮೇಲೆ ಬರ್ಬೇಕು. 202 ಅಷ್ಟೇ ಕಾಣಿಸ್ತಾ ಇರೋದು. ನಿಮ್ಗೆ ಆಗ್ತದೆ? ಇದು ದೊಡ್ಡದುಂಟು. ಸನಾತನ ಕೃಪಾಯ ಪಾಹಿನು ಭಕ್ತರ ಸಾಧನ, ಶ್ರೀರೂಪ ಕೃಪಾಯ ಪಾಹಿನು ಭಕ್ತಿರ ಪ್ರಶ್ನಾಂ. ಸನಾತನ ಕೃಪೆಯ ಸನಾತನ ಗೋಸ್ವಾಮಿ ಅವರ ಕೃಪೆಯಿಂದ ಪಾಹಿನು ನಾನು ಪಡೆದೆ ಭಕ್ತರ ಸಿದ್ಧಾಂತ, ಭಕ್ತಿ ಸೇವೆಯ ಸಿದ್ಧಾಂತಗಳನ್ನು. ಶ್ರೀ ರೂಪ ಕೃಪೆಯ. ಒಂದ್ ನಿಮಿಷ ಸ್ವಲ್ಪ ತೊಂದರೆ ಕೊಡ್ತಾನೆ. ಓಕೆ, ಓದಿ. ಶ್ರೀ ರೂಪ ಕೃಪೆಯ ಶೀಲ ರೂಪ ಗೋಸ್ವಾಮಿ ಅವರ ಕೃಪೆಯಿಂದ ಪಾಹಿನು ನಾನು ಪಡೆದೆ ಭಕ್ತಿ ರಸ ಪ್ರಶ್ನೆ, ಭಕ್ತಿ ಸೇವೆಯ ರಸದ ಮಿತಿಯನ್ನು. ಅನುವಾದ ಭಕ್ತಿ ರಸ ಪ್ರಾಂತ, ಭಕ್ತಿ ಸೇವೆಯ ರಸದ ಮಿತಿಯನ್ನು. ಅನುವಾದ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಸನಾತನ ಗೋಸ್ವಾಮಿಯವರ ಕೃಪೆಯಿಂದ ಭಕ್ತಿ ಸೇವೆಯ ಸಿದ್ಧಾಂತಗಳನ್ನು ನಾನು ಕಲಿತೆ. ಶ್ರೀ ರೂಪ ಗೋಸ್ವಾಮಿಯವರ ಅನುಗ್ರಹದಿಂದ ಭಕ್ತಿ ಸೇವೆಯ ಅತ್ಯುತ್ತಮ ಆತ್ಮತನವನ್ನು ನಾನು ರುಚಿ ಕರೆಕ್ಟ್ ಆಗಿ ನೋಡಿ ಓದಿ. ಅತ್ಯುನ್ನತ ಓದಿದ್ರೆ ಅರ್ಥ ಆಗುದಿಲ್ಲ. ಸೊ ಲಲಿತಾ ಮಾತಾಜಿ ಕಂಟಿನ್ಯೂ ಮಾಡಿ, ಓದಿ ಮಾತಾಜಿ. ಯಾರು ಮಾತಾಜಿ? ನೀವೇ ಲಲಿತಾ ಮಾತಾಜಿ. ಓಕೆ. ಅನುವಾದ. ಸನಾತನ ಗೋಸ್ವಾಮಿಯವರ ಕೃಪೆಯಿಂದ ಭಕ್ತಿ ಸೇವೆಯ ಸಿದ್ಧಾಂತಗಳನ್ನು ನಾನು ಕಲಿತೆ. ಶ್ರೀ ರೂಪ ಗೋಸ್ವಾಮಿಯವರ ಅನುಗ್ರಹದಿಂದ ಭಕ್ತಿ ಸೇವೆಯ ಅತ್ಯುನ್ನತ ಅಮೃತವನ್ನು ನಾನು ರುಚಿ ನೋಡಿದೆ. ಭಾವಾರ್ಥ. ಭಕ್ತಿ ಸೇವಾ ವಿಜ್ಞಾನದ ಬೋಧಕರಾದ ಶ್ರೀ ಸನಾತನ ಗೋಸ್ವಾಮಿ ಪ್ರಭು ಅವರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಬೃಹತ್ ಭಾಗವತಾಮೃತವು ಬಹಳ ಪ್ರಸಿದ್ಧವಾದದ್ದು. ಭಕ್ತರು ಭಕ್ತಿ ಸೇವೆ ಮತ್ತು ಕೃಷ್ಣನನ್ನು ಕುರಿತು ತಿಳಿಯಬೇಕೆಂದು ಬಯಸುವವರು ಈ ಪುಸ್ತಕವನ್ನು ಖಂಡಿತವಾಗಿ ಓದಬೇಕು. ಸನಾತನ ಗೋಸ್ವಾಮಿಯವರು ಶ್ರೀಮದ್ ಭಾಗವತದ 10ನೆಯ ಸ್ಕಂದವನ್ನು ಕುರಿತಂತೆ ದಶಮ ಟಿಪ್ಪಣಿ ಎಂಬ ವಿಶೇಷ ವ್ಯಾಖ್ಯಾನ ಗ್ರಂಥವನ್ನು ಬರೆದಿದ್ದಾರೆ. ಈ ಪುಸ್ತಕ ಎಷ್ಟು ಉತ್ಕೃಷ್ಟವಾಗಿದೆ ಎಂದರೆ ಇದನ್ನು ಓದುವ ಮೂಲಕ ಕೃಷ್ಣನ ಪ್ರೇಮ ಕಾರ್ಯಗಳ ವಿನಿಮಯದ ಲೀಲೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸನಾತನ ಗೋಸ್ವಾಮಿಯವರು ರಚಿಸಿದ ಇನ್ನೊಂದು ಪ್ರಖ್ಯಾತ ಪುಸ್ತಕವೆಂದರೆ ಹರಿಭಕ್ತಿ ವಿಲಾಸ. ಇದು ವೈಷ್ಣವ ಬ್ರಹ್ಮಚಾರಿಗಳು, ವೈಷ್ಣವ ಗೃಹಸ್ಥರು, ವೈಷ್ಣವ ವಾನಪ್ರಸ್ಥರು ಮತ್ತು ವೈಷ್ಣವ ಸನ್ಯಾಸಿಗಳು ಎಂಬ ವೈಷ್ಣವರ ಎಲ್ಲ ಆಶ್ರಮಗಳವರೆಗೂ ವಿಧಿ ನಿಯಮಗಳನ್ನು ಹೇಳುತ್ತದೆ. ಆದರೂ ಈ ಪುಸ್ತಕವು ವಿಶೇಷವಾಗಿ ರಚನೆಯಾಗಿರುವುದು ವೈಷ್ಣವ ಗೃಹಸ್ಥರಿಗಾಗಿ. ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರು
ತಮ್ಮ ವಿಲಾಪ ಕುಸುಮಾಂಜಲಿ ಎಂಬ ಪ್ರಾರ್ಥನೆಯಲ್ಲಿ 6ನೆಯ ಶ್ಲೋಕದಲ್ಲಿ ಸನಾತನ ಗೋಸ್ವಾಮಿಯವರನ್ನು ವರ್ಣಿಸಿದ್ದಾರೆ. ಅಲ್ಲಿ ಅವರು ಸನಾತನ ಗೋಸ್ವಾಮಿಗಳನ್ನು ಕುರಿತು ಕೃತಜ್ಞತೆಗಳನ್ನು ಕೆಳಕಂಡ ಮಾತುಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ವೈರಾಗ್ಯ ಯುಗ್ ಭಕ್ತಿರಸಂ ಪ್ರಯತ್ನೈರ್ ಅಪಾಯಯನ್ ಮಾಂ ಅನಭಿಪ್ಸುಂ ಅಂಧಂ ಕೃಪಾಂಬುಧಿರ್ ಯಹ ಪರದುಃಖ ದುಃಖಿ ಸನಾತನಸ್ತಂ ಪ್ರಭುಂ ಆಶ್ರಯಾಮಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜ ತಂಬಾಕ್ ಪ್ರಭುಜಿ ಅವರು. ಭವ್ಯ ಮಾತಾಜಿ. ಎಸ್ ಮಾತಾಜಿ. ಓದಿ ಪ್ರಭುಜಿ. ಮಾತಾಜಿ ಯಾವ್ದು ಈಗ ಇದು ಓದ್ಲಾ? ಈಗ ಸನಾತನ ಶ್ಲೋಕ ಅಲ್ಲಿ ಓದ್ಲಾ ಮಾತಾಜಿ? ಒಂದ್ ನಿಮಿಷ ಪ್ರಭುಜಿ, ಇಲ್ಲಿ ನೋಡಿ, ವೈರಾಗ್ಯಕ್ಕಾಗಿ ಸಿದ್ಧಪಡಿಸಿ. ಓದ್ತೀನಿ ಮಾತಾಜಿ. ವೈರಾಗ್ಯ ಯುಗ ಭಕ್ತಿ ರಸಂ ಪ್ರಯತ್ನೈರ ಅಪಾಯನ್ ಮಾಮ ಅನಭಿಷಪುಷ್ ಅಂಧಂ ಕೃಪಾಂ ಶ್ಲೋಕ ಓದ್ತಾ ಇದ್ದಾರೆ. ಶ್ಲೋಕ ಓದ್ತಾ ಇದ್ದಾರೆ. ಎಸ್ ಮಾತಾಜಿ. ವೈರಾಗ್ಯಕ್ಕಾಗಿ ಸಿದ್ಧಪಡಿಸಿದ, ಅದನ್ನು ಓದ್ಬೇಕು. ಓಕೆ ಮಾತಾಜಿ. ಎಸ್ ಮಾತಾಜಿ. ವೈರಾಗ್ಯಕ್ಕಾಗಿ ಸಿದ್ಧಪಡಿಸಿದ ಭಕ್ತಿ ಸೇವೆ ಎಂಬ ಅಮೃತವನ್ನು ಕುಡಿಯಲು ಅದು ನಾನು ನಿರಾಸಕ್ತನಾಗಿದ್ದೆ. ಆದರೆ ಸನಾತನ ಗೋಸ್ವಾಮಿಯವರು ನಾನು ಅಸಮರ್ಥನಾಗಿದ್ದರೂ ತಮ್ಮ ಅವ್ಯಾಜ ಕರುಣೆಯಿಂದ ಅದನ್ನು ನಾನು ಕುಡಿಯುವಂತೆ ಮಾಡಿದ್ದರು. ಆದ್ದರಿಂದ ಅವರು ಕರುಣಾಸಾಗರ. ಅವರು ನನ್ನಂತಹ ಪತಿತಾತ್ಮರ ವಿಷಯದಲ್ಲಿ ಬಹಳ ಅನುಕಂಪವುಳ್ಳವರು. ಆದ್ದರಿಂದ ಅವರ ಪಾದ ಕಮಲಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವುದು ನನ್ನ ಕರ್ತವ್ಯ. ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಗಳು ಕೂಡ ಚೈತನ್ಯ ಚರಿತ್ರಾಮೃತದ ಕೊನೆಯ ಭಾಗದಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತು ಶ್ರೀಲ ಗೋಸ್ವಾಮಿಯವರ ಹೆಸರುಗಳನ್ನು ವಿಶೇಷವಾಗಿ ಪ್ರಸ್ತಾವ ಮಾಡಿ ಈ ಮೂವರು ಗುರುಗಳು ಪಾದ ಕಮಲಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದಾರಲ್ಲದೆ ರಘುನಾಥ ದಾಸರಿಗೂ ವಂದಿಸಿದ್ದಾರೆ. ಶ್ರೀಲ ರಘುನಾಥ ದಾಸರು ಗೋಸ್ವಾಮಿಯವರು ಸನಾತನ ಗೋಸ್ವಾಮಿಯವರನ್ನು ಭಕ್ತಿ ಸೇವಾ ವಿಜ್ಞಾನದ ಗುರುಗಳೆಂದು ಸ್ವೀಕರಿಸಿದ್ದರು. ಶ್ರೀಲ ರೂಪ ಗೋಸ್ವಾಮಿಯವರನ್ನು ಭಕ್ತಿ ರಸಾಚಾರ್ಯ ಎಂದು ವರ್ಣಿಸಲಾಗಿದೆ. ಅವರ ಪ್ರಖ್ಯಾತ ಗ್ರಂಥವಾದ ಭಕ್ತಿ ರಸಾಮೃತ ಸಿಂಧು. ಎಸ್ ಮಾತಾಜಿ. ಓದಿ ಮಾತಾಜಿ. ಭಕ್ತಿ ರಸಾಮೃತ ಸಿಂಧು ಭಕ್ತಿ ಸೇವೆಯ ವಿಜ್ಞಾನವಾಗಿದೆ. ಇದನ್ನು ಓದುವ ಮೂಲಕ ನಾವು ಭಕ್ತಿ ಸೇವೆಯ ಅರ್ಥವನ್ನು ತಿಳಿದುಕೊಳ್ಳಬಹುದು. ಅವರ ಪ್ರಖ್ಯಾತ ಪುಸ್ತಕಗಳಲ್ಲಿ ಇನ್ನೊಂದು ಅಂದರೆ ಉಜ್ವಲ ನೀಲಮಣಿ. ಈ ಪುಸ್ತಕದಲ್ಲಿ ಪ್ರಭು ಕೃಷ್ಣ ಮತ್ತು ರಾಧಾರಾಣಿಯ ಪ್ರೇಮ ಪ್ರಸಂಗಗಳು ಮತ್ತು ಲೋಕೋತ್ತರ ಕಾರ್ಯಗಳನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಬಂತು, ನಾನು ಶೇರ್ ಮಾಡ್ಲಾ ಮಾತಾಜಿ? ಬಂತಾ? ಶೇರ್ ಮಾಡ್ತೀರಾ? ಹಾ ಮಾತಾಜಿ. ಓಕೆ. ಕಾಣ್ತಿದ್ದಿ ಮಾತಾಜಿ? ಹಾ ಬಂತು ಮಾತಾಜಿ, ಸ್ಕ್ರೀನ್ ಬಂದಿದೆ. 203. ಇಲ್ಲಿ ಅನುವಾದ ಸನಾತನ ಗೋಸ್ವಾಮಿಯವರ ಕೃಪೆಯಿಂದ ಕೆಳಗೆ ಹೋಗೋದಿಲ್ಲ. ಸನಾತನ ಗೋಸ್ವಾಮಿಯವರ ಕೃಪೆಯಿಂದ ಇಲ್ಲಿ ಭಕ್ತಿ ಸೇವೆಯ ಸಿದ್ಧಾಂತಗಳು, ತತ್ವಗಳನ್ನ ಇಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಯ್ತು. ಯಾರಿಗೆ? ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ. ಮತ್ತೆ ರೂಪ ಗೋಸ್ವಾಮಿಯವರ ಅನುಗ್ರಹದಿಂದ ಭಕ್ತಿ ಸೇವೆಯ ಅತ್ಯುನ್ನತ ಅಮೃತವನ್ನ ನಾನು ರುಚಿ ನೋಡಿದೆ. ಅಂದ್ರೆ ಈ ಸಿದ್ಧಾಂತವನ್ನ ತಿಳ್ಕೊಳ್ಳೋದಕ್ಕೆ ಸನಾತನ ಗೋಸ್ವಾಮಿಗಳಿಂದ ಆದ್ರೆ ಭಕ್ತಿ ರಸಾಮೃತ ಸಿಂಧುವನ್ನು ಕೊಟ್ಟಂತಹ ರೂಪ ಗೋಸ್ವಾಮಿಗಳ ಅನುಗ್ರಹದಿಂದ ನಾನು ಆ ಭಕ್ತಿಯ ರುಚಿಯನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಯ್ತು ಅಂತ ಇಲ್ಲಿ ಎರಡು ಗೋಸ್ವಾಮಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಅಂದ್ರೆ ಈ ಭಕ್ತಿ ವಿಜ್ಞಾನ, ಭಕ್ತಿ ಸೇವೆ ಅನ್ನುವಂಥದ್ದು ಸಾಧಾರಣ ಒಂದು ತತ್ವ ಅಲ್ಲ, ಅದೊಂದು ವಿಜ್ಞಾನ ಅಂತಂದ್ರೆ ಅದನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಅದನ್ನ ಒಂದು ಪ್ರಾಯೋಗಿಕವಾಗಿ ಅದನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬೃಹತ್ ಭಾಗವತಾಮೃತ ಅದನ್ನ ಸನಾತನ ಗೋಸ್ವಾಮಿಗಳು ರಚಿಸಿದ್ದಾರೆ. ಇನ್ನೊಂದು ಲಘು ಭಾಗವತಾಮೃತ ಅದು ರೂಪ ಗೋಸ್ವಾಮಿಯವರು ರಚಿಸಿದ್ದಾರೆ. ಮತ್ತೆ ಇಲ್ಲಿ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಗೋಸ್ವಾಮಿಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಅವರು ಏನ್ ಮಾಡಿದ್ದಾರೆ ಅಂದ್ರೆ ಭಕ್ತರು ಅಂದ್ರೆ ಏನು, ಭಕ್ತಿ ಸೇವೆ ಅಂದ್ರೆ ಏನು, ಕೃಷ್ಣನನ್ನ ಹೇಗೆ ತಿಳಿಯುವಂಥದ್ದು, ಈ ವಿಚಾರಗಳನ್ನ ಕುರಿತಾಗಿಯೇ ಅನೇಕ ಗ್ರಂಥಗಳ ರಚನೆಯನ್ನ ಸನಾತನ ಗೋಸ್ವಾಮಿ ಅವರು ಬರೆದಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತದ 10ನೇ ಸ್ಕಂದವನ್ನ ಕುರಿತಂತೆ ಅವರು ದಶಮ ಟಿಪ್ಪಣಿ ಅನ್ನುವಂತಹ ಒಂದು ವ್ಯಾಖ್ಯಾನ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಅಂದ್ರೆ ನಮ್ಗೆ ಹೇಳ್ತಾರೆ, ಈ ಭಾಗವತವನ್ನು ನಾವು ಓದ್ಬೇಕಾದ್ರೆ ಅದನ್ನ ಮೊದಲನೇ ಸ್ಕಂದದಿಂದ ಪ್ರಾರಂಭ ಮಾಡಬೇಕು, ಒಮ್ಮೆಲೆ 10ನೇ ಸ್ಕಂದಕ್ಕೆ ಹೋಗ್ಬಾರ್ದು. ಹೋದ್ರೂ ಕೂಡ ನಮ್ಗೆ ಏನು ಅರ್ಥ ಆಗೋದಿಲ್ಲ, ಅಲ್ಲಿ ಕೊಟ್ಟಿರುವಂತಹ ಅರ್ಥಗಳನ್ನ ನಾವು ಅಪಾರ್ಥ ಮಾಡ್ಕೋತೀವಿ ಅಂತ. ಹಾಗಾಗಿ 9 ಸ್ಕಂದಗಳನ್ನ ಪರಿಪೂರ್ಣವಾಗಿ ನಾವು ಯಾವಾಗ ಅದನ್ನ ತಿಳ್ಕೋತೀವಿ ಸರಿಯಾದ ಭಕ್ತರ ಮೂಲಕ, ನಂತರ ನಾವು 10ನೇ ಸ್ಕಂದವನ್ನ ಕುರಿತು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಸನಾತನ ಗೋಸ್ವಾಮಿ ಇವರು ಆ ಸ್ಕಂದವನ್ನ ಕುರಿತ ಹಾಗೆ ಒಂದು ವ್ಯಾಖ್ಯಾನ ಗ್ರಂಥವನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪುಸ್ತಕ ಎಷ್ಟು ಉತ್ಕೃಷ್ಟವಾಗಿದೆ ಅಂದ್ರೆ ಅದನ್ನ ಓದುವ ಮೂಲಕ ಕೃಷ್ಣನ ಪ್ರೇಮ ಕಾರ್ಯಗಳ ವಿನಿಮಯದ ಲೀಲೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ಇಲ್ಲಿ ಭಗವಂತನ ರಾಸಲೀಲೆ ಅಂತ ಹೇಳ್ತಾರೆ. ರಾಸಲೀಲೆ ಅಂತಂದ್ರೆ ಸಾಧಾರಣವಾಗಿ ಭಗವಂತ ಗೋಪಿಕೆಯರ ಜೊತೆ ನರ್ತನ ಮಾಡುವಂತದ್ದು ಅಂತ ಹೇಳ್ತಾರೆ. ಆದ್ರೆ ಭಕ್ತರು ಏನಂತ ಹೇಳ್ತಾರೆ ಅಂದ್ರೆ ರಾಸ ಅಂತಂದ್ರೆ ಏನು ಅಂತಂದ್ರೆ ಭಗವಂತ ಭಕ್ತನಿಗೆ ಸಹಜವಾಗಿ ಬಿಡ್ತಾನೆ ಅಂತ. ಅಂದ್ರೆ ಈಗ ಹೇಗೆ ನಾವು ನಮ್ಮ ಸ್ನೇಹಿತರ ಜೊತೆ ಅಥವಾ ನಮ್ಮ ಪರಿವಾರದವರ ಜೊತೆ ಅಥವಾ ನಮ್ಮ ಆಪ್ತರ ಜೊತೆಯಲ್ಲಿ ಮುಖಾಮುಖಿಯಾಗಿ ಮಾತನಾಡ್ತೀವಿ, ಮುಖಾಮುಖಿಯಾಗಿ ಅವರ ಜೊತೆ ಪ್ರೀತಿ ವಿನಿಮಯ ಇಟ್ಕೋತೀವಿ, ಹಾಗೆ ಭಗವಂತ ಅವನು ದೂರ ಇಲ್ಲ, ಅವನು ಅವರಿಗೆ ಭಕ್ತರಿಗೆ, ಅಂತಹ ಶುದ್ಧ ಭಕ್ತರಿಗೆ ಅಷ್ಟು ಹತ್ತಿರ ಆಗ್ಬಿಡ್ತಾನೆ ಅಂತ. ಅದನ್ನೇ ರಾಸ ಅನ್ನುವಂಥದ್ದು. ಆದ್ರೆ ರಾಸ ಆ ಪದವನ್ನ ಎಲ್ಲಾ ಕಡೆಯಿಂದನೂ ನಾವು ಅಪಾರ್ಥವಾಗಿ ತಿಳ್ಕೊಂಡಿದೀವಿ. ಇಲ್ಲಿ ಅಂತಹ ಒಂದು ಪ್ರೀತಿ ವಿನಿಮಯ ಅವನ ಭಕ್ತರ ಜೊತೆಯಲ್ಲಿ ಅವನು ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸನಾತನ ಗೋಸ್ವಾಮಿ ಅವರು ರಚಿಸಿದ ಇನ್ನೊಂದು ಪ್ರಖ್ಯಾತ ಪುಸ್ತಕ ಅಂತಂದ್ರೆ ಹರಿಭಕ್ತಿ ವಿಲಾಸ. ಇಲ್ಲಿ ಅನೇಕ ಸನಾತನ ಗೋಸ್ವಾಮಿಗಳ ರಚನೆಗಳನ್ನ ಹೇಳ್ತಾ ಇದ್ದಾರೆ. ಒಂದು 10ನೇ ಸ್ಕಂದಕ್ಕೆ ಕೊಟ್ಟಿರುವಂತಹ ಟಿಪ್ಪಣಿ ವಿಶೇಷ ವ್ಯಾಖ್ಯಾನ, ಇನ್ನೊಂದು ಬೃಹತ್ ಭಾಗವತಾಮೃತ, ಇನ್ನೊಂದು ಹರಿಭಕ್ತಿ ವಿಲಾಸದ ಬಗ್ಗೆ ಕೊಡ್ತಾ ಇದ್ದಾರೆ. ಹರಿಭಕ್ತಿ ವಿಲಾಸ ಅನ್ನುವಂಥದ್ದು ಏನು ಅಂತಂದ್ರೆ ಅಲ್ಲಿ ವೈಷ್ಣವ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳು ಎಂಬ ವೈಷ್ಣವರ ಎಲ್ಲ ಆಶ್ರಮದವರಿಗೂ ವಿಧಿ ನಿಯಮಗಳನ್ನ ಆ ಪುಸ್ತಕದಲ್ಲಿ ನಮ್ಗೆ ಸಿಗುತ್ತೆ. ಅದರಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಗೃಹಸ್ಥರಿಗೆ ಈ ಒಂದು ಪುಸ್ತಕವನ್ನ ಬರೆಯಲಾಗಿದೆ, ರಚನೆ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀಲ ರಘುನಾಥ ದಾಸ ಗೋಸ್ವಾಮಿ ಅವರು ಸನಾತನ ಗೋಸ್ವಾಮಿ ಬಗ್ಗೆ ಇಲ್ಲೊಂದು ಶ್ಲೋಕವನ್ನ ಹೇಳಿದ್ದಾರೆ. ಅವರ ಒಂದು ವಿಲಾಪ ಕುಸುಮಾಂಜಲಿ ಎಂಬ ಪ್ರಾರ್ಥನೆಯಲ್ಲಿ ಈ ಒಂದು ಶ್ಲೋಕವನ್ನ ಹೇಳಿದ್ದಾರೆ. ಆ ಶ್ಲೋಕವನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಕೃತಜ್ಞತೆಗಳನ್ನು ಕೆಳಕಂಡ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ವೈರಾಗ್ಯ ಯುಗ ಭಕ್ತಿ ರಸಾಂ ಪ್ರಯತ್ನೇರ್ ಅಪಾಯಯಾನ್ ಮಾಂ ಅನಭಿಪ್ಸುಂ ಅಂದಂ ಕೃಪಾಂಬುದೀರ್ಯ ಪರದುಃಖ ದುಃಖಿ ಸನಾತನಸ್ತಂ ಪ್ರಭುರ್ ಆಶ್ರಯಾಮಿ. ಸನಾತನ ಗೋಸ್ವಾಮಿಗಳು ಹೇಗಿದ್ರು, ಅವ್ರಿಗೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೈರಾಗ್ಯಕ್ಕಾಗಿ ಸಿದ್ಧಪಡಿಸಿದ ಭಕ್ತಿ ಸೇವೆ ಎಂಬ ಅಮೃತವನ್ನು ಕುಡಿಯಲು ನಾನು ನಿರಾಸಕ್ತನಾಗಿದ್ದೆ. ರಘುನಾಥ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ನನಗೆ ಅದರಲ್ಲಿ ಆಸಕ್ತಿ ಇರ್ಲಿಲ್ಲ. ಶಿಷ್ಟಾಷ್ಟಕಮಲ್ಲಿ ನಮ್ಗೆ ಹೇಳ್ತಾರಲ್ಲ ಹಾಗೆ, ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾಪಿತ ನಿಯಮೇನ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಶಿಷ್ಟಾಷ್ಟಕಮಲ್ಲಿ ಬರುತ್ತೆ, ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಮಮ. ಹೇಳ್ಬಿಡಿ ಮಾತಾಜಿ. ಭಗವನ್ ದುರ್ದೈವ ಮಿತ್ರಶಂ ಇಹಾ ಜನಿನ ಅನುರಾಗ. ಹಾಗೆ ಇಲ್ಲಿ ಅವರು ದುರ್ದೈವದಿಂದ ನನಗೆ ಅದರಲ್ಲಿ ಅನುರಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಘುನಾಥ ಗೋಸ್ವಾಮಿ ಅವರು. ನನಗೆ ಅದರಲ್ಲಿ ಆ ಭಕ್ತಿ ಸೇವೆ ಅನ್ನುವಂತ ಅಮೃತವನ್ನು ಕುಡಿಯೋದಕ್ಕೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ. ಆದ್ರೂ ಕೂಡ ಸನಾತನ ಗೋಸ್ವಾಮಿಗಳು ನನ್ನಂತ ಅಸಮರ್ಥನನ್ನು ಕೂಡ ಅವರ ಕರುಣೆಯಿಂದ ಹೇಗೆ ಅದನ್ನ ಕುಡಿಯುವಂತೆ ಮಾಡಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಈ ಒಂದು ಕೊಡುಗೆಗಳು, ಅವ್ರು ಕೊಟ್ಟಂತಹ ಅನೇಕ ಗ್ರಂಥಗಳು ಈ ರೂಪದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಓದಿದಂತವ್ರು, ಅದರ ಅನುಗ್ರಹ ಪಡೆದಂತವ್ರು ಭಕ್ತಿ ಸೇವೆ ಅನ್ನುವ ಅಮೃತವನ್ನ ಸವಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ್ದರಿಂದ ಅವರು ಕರುಣಾಸಾಗರ ಅಂತ ಹೇಳಿ ಕರೀತಾ ಇದ್ದಾರೆ. ಆ ಪದ್ಯದ ಅರ್ಥ ಅಂದ್ರೆ ಸನಾತನ ಗೋಸ್ವಾಮಿ ಅವರ ಕರುಣೆಯಿಂದ ಮಾತ್ರನೇ ನಾನು ಆ ಭಕ್ತಿಯ ರಸವನ್ನ ಸವಿಯೋದಕ್ಕೆ ಸಾಧ್ಯ ಆಯ್ತು. ಅವರು ನನ್ನಂತಹ ಪತ್ತಾತ್ಮರ ವಿಷಯದಲ್ಲಿ ಬಹಳ ಅನುಕಂಪ ಉಳ್ಳವರು. ಆದ್ದರಿಂದ ಅವರ ಪಾದ ಕಮಲಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವುದು ನನ್ನ ಕರ್ತವ್ಯ. ಈ ಒಂದು ಶ್ಲೋಕದ ಅರ್ಥ. ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಕೂಡ ಚೈತನ್ಯ ಚರಿತಾಮೃತ ಕೊನೆಯ ಭಾಗದಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಶ್ರೀಲ ಗೋಸ್ವಾಮಿ ಅವರ ಹೆಸರುಗಳನ್ನು ವಿಶೇಷವಾಗಿ ಪ್ರಸ್ತಾವ ಮಾಡಿ ಈ ಮೂವರು
ಗುರುಗಳ ಪಾದಕಮಲಗಳಿಗೂ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದಾರಲ್ಲದೆ ರಘುನಾಥ ದಾಸರಿಗೂ ವಂದಿಸಿದ್ದಾರೆ. ಅಂದ್ರೆ ಇವರೆಲ್ಲರ ಕೃಪಾ ಕಟಾಕ್ಷದಿಂದ ಮಾತ್ರನೇ ಈ ಚೈತನ್ಯ ಚರಿತಾಮೃತದ ರಚನೆಯನ್ನು ಅವರಿಂದ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋ ಕಾರಣಕ್ಕಾಗಿ ಎಲ್ಲಾ ಗೋಸ್ವಾಮಿಗಳಿಗೂ ಇಲ್ಲಿ ಅವರು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನ ಸಲ್ಲಿಸಿದ್ದಾರೆ. ಶ್ರೀಲ ರಘುನಾಥ ದಾಸ ಗೋಸ್ವಾಮಿಯವರು ಸನಾತನ ಗೋಸ್ವಾಮಿಯವರನ್ನು ಭಕ್ತಿ ಸೇವಾ ವಿಜ್ಞಾನದ ಗುರುಗಳು ಎಂದು ಸ್ವೀಕರಿಸಿದ್ದಾರೆ. ರಘುನಾಥ ದಾಸರು ಅವರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಭಕ್ತಿ ವಿಜ್ಞಾನ, ಭಕ್ತಿ ಅನ್ನುವಂಥದ್ದು ವಿಜ್ಞಾನ, ಆ ವಿಜ್ಞಾನದ ಗುರುಗಳು ಅಂದ್ರೆ ಅದು ಗೋಸ್ವಾಮಿಗಳು, ಇವರಿಬ್ಬರು ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅಂತ. ಶ್ರೀಲ ರೂಪ ಗೋಸ್ವಾಮಿಯವರು ಭಕ್ತಿ ರಸ ಆಚಾರ್ಯ ಎಂದು ವರ್ಣಿಸಲಾಗಿದೆ. ಭಕ್ತಿ ರಸದ ಆಚಾರ್ಯ ಅಂತ ಹೇಳಿ ಕರೀತಾ ಇದ್ದಾರೆ. ಅವರ ಪ್ರಖ್ಯಾತ ಗ್ರಂಥವಾದ ಭಕ್ತಿ ರಸಾಮೃತ ಸಿಂಧು ಭಕ್ತಿ ಸೇವೆಯ ವಿಜ್ಞಾನವಾಗಿದೆ. ಭಕ್ತಿ, ಈಗ ನಾವು ನೋಡ್ತೀವಿ, ಒಂದು ಶಿಲ್ಪಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ಭಗವಂತನ ಆಕಾರವನ್ನ ಕೊಡ್ತಾನೆ, ಆದ್ರೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಅಂತ ಆಚಾರ್ಯರು ಅದಕ್ಕೆ ಮಾಡ್ತಾರೆ. ಆ ಪ್ರಾಣ ಪ್ರತಿಷ್ಠೆ ಮಾಡಿದ್ಮೇಲೆ ಭಗವಂತ ಅಲ್ಲಿ ಆವಿರ್ಭವಿಸ್ತಾನೆ, ಅರ್ಚಾ ವಿಗ್ರಹ ಆಗುತ್ತೆ. ಹಾಗೆ ನಾವು ಕೂಡ ಸಾಧಾರಣ ಬದ್ಧಾತ್ಮರು ಯಾವಾಗ ಈ ಒಂದು ಗೋಸ್ವಾಮಿಗಳ ಆಚಾರ್ಯರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ, ಅವರ ಕೃಪೆಯಿಂದ ನಮ್ಗೆ ಈ ಭಕ್ತಿ ರಸಾಮೃತ ಸಿಂಧು ಅಥವಾ ಹರಿಭಕ್ತಿ ವಿಲಾಸ ಅನ್ನುವಂತಹ ಕಾವ್ಯಗಳು, ಗ್ರಂಥಗಳನ್ನ ನಾವು ಯಾವಾಗ ಅದನ್ನ ಭಕ್ತರ ಮೂಲಕ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತೀವಿ, ಆ ವಿಜ್ಞಾನವನ್ನ ಜೀವನದಲ್ಲಿ ಯಾವಾಗ ಅಳವಡಿಸ್ಕೊಂಡಕ್ಕೆ ಪ್ರಾರಂಭ ಮಾಡ್ತೀವಿ, ಆಗ ಆ ವಿಜ್ಞಾನ ಅನ್ನುವಂಥದ್ದು ಅನುಭವಗಮ್ಯ ಆದಾಗ ನಾವು ಕೂಡ ಬದ್ಧಾತ್ಮರಾಗಿದ್ದವರು ಭಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ 3 ಗುಣಗಳನ್ನ ಮೀರಿ ಒಂದು ವಸುದೇವ ಸ್ಥಿತಿ ಅಥವಾ ಶುದ್ಧ ಸತ್ವಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ವಿಜ್ಞಾನವನ್ನ ನಮ್ಗೆ ಯಾರು ಅರ್ಥ ಮಾಡಿಸ್ತಾ ಇದ್ದಾರೆ ಅವರನ್ನ ಇಲ್ಲಿ ಭಕ್ತಿ ಸೇವಾ ವಿಜ್ಞಾನವನ್ನ ತಿಳಿಸ್ಕೊಟ್ಟಂತಹ ಆಚಾರ್ಯರು ಅಂತ ಇಲ್ಲಿ ಅವರನ್ನ ಕರಿತಾ ಇದ್ದಾರೆ. ವಿಜ್ಞಾನದ ಭಕ್ತಿ ಸೇವಾ ವಿಜ್ಞಾನದ ಗುರುಗಳು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಅವರ ಒಂದು ಕರುಣೆಯಿಂದ ಮಾತ್ರನೇ ನಾವು ಕೂಡ ಒಂದು ಕಲ್ಲು ಹೇಗೆ ವಿಗ್ರಹ ಆಗುತ್ತೋ ಹಾಗೆ ಬದ್ಧಾತ್ಮನು ಕೂಡ ಭಕ್ತಿಯಲ್ಲಿ ಒಬ್ಬ ಶುದ್ಧ ಭಕ್ತನಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರ ಪ್ರಖ್ಯಾತ ಪುಸ್ತಕಗಳಲ್ಲಿ ಇನ್ನೊಂದು ಎಂದರೆ ಉಜ್ವಲ ನೀಲಮಣಿ, ಅಂದ್ರೆ ರೂಪ ಗೋಸ್ವಾಮಿ ಅವರ ರಚನೆ ಇದು. ಈ ಪುಸ್ತಕದಲ್ಲಿ ಪ್ರಭು ಕೃಷ್ಣ ಮತ್ತು ರಾಧಾರಾಣಿಯ ಪ್ರೇಮ ಪ್ರಸಂಗಗಳು ಮತ್ತು ಲೋಕೋತ್ತರ ಕಾರ್ಯಗಳನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂದ್ರೆ ಯಾರು ಸಾಧಾರಣ ವ್ಯಕ್ತಿಗಳು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಕೂಡ ನೀಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದ್ರೆ ಸಮಾಜಕ್ಕೆ ಈ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಗೋಸ್ವಾಮಿಗಳು ರಾಧಾಕೃಷ್ಣನ ಹರೇ ಕೃಷ್ಣ ಗೋಸ್ವಾಮಿಗಳು ರಾಧಾಕೃಷ್ಣರ ಆಪ್ತರಾದ ಕಾರಣ, ಅವರ ಒಂದು ನಿಕಟ ಸಂಬಂಧವನ್ನ ಹೊಂದಿದ ಕಾರಣ ಅವರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇವರೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳು ಯಾವಾಗ ಆವಿರ್ಭವಿಸಿದ್ರು ಅವರ ಜೊತೆಯಲ್ಲಿ ಈ ಭೌತಿಕ ಜಗತ್ತಿಗೆ ಬಂದು ನಮ್ಮೆಲ್ಲಂತಹ ಬದ್ಧಾತ್ಮರನ್ನ ಈ ಭವಸಾಗರವನ್ನ ದಾಟಿಸೋದಕ್ಕೆ ಇಂತಹ ಒಂದು ಅದ್ಭುತವಾದ ವಿಜ್ಞಾನವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಶ್ಲೋಕ 104. ಜಯ ಜಯ ನಿತ್ಯಾನಂದ ಚರಣವಿಂದ ಚರಣ ಅರವಿಂದ ಯಾಹ ಹೈತೆ ಪಾಯಿನು ಶ್ರೀರಾಧಾ ಗೋವಿಂದ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 204. ಜಯ ಜಯ ನಿತ್ಯಾನಂದ ಜಯ ಚರಣಾರವಿಂದ ಜಯ ಜಯ ನಿತ್ಯಾನಂದ ಚರಣಾರವಿಂದ ಯಾಹ ಹೈತೆ ಪಾಯಿನು ಶ್ರೀ ರಾಧಾ ಗೋವಿಂದ. ಜಯ ಜಯ ಸರ್ವ ಜಯವಾಗಲಿ ನಿತ್ಯಾನಂದ ಪ್ರಭು ನಿತ್ಯಾನಂದರು ಚರಣಾರವಿಂದ ಪಾದಕಮಲಗಳಿಗೆ ಯಾಹ ಐತೆ ಯಾರಿಂದ ಪಾಹಿನು ನಾನು ಪಡೆದ ಶ್ರೀ ರಾಧಾ ಗೋವಿಂದರ ಆಶ್ರಯವನ್ನು. ಅನುವಾದ: ಯಾರ ಕರುಣೆಯಿಂದ ನಾನು ಶ್ರೀ ರಾಧಾ ಗೋವಿಂದರ ಆಶ್ರಯವನ್ನು ಪಡೆದೆನೋ ಅಂತಹ ಪ್ರಭು ನಿತ್ಯಾನಂದರ ಪಾದಕಮಲಗಳಿಗೆ ಸರ್ವ ಜಯವಾಗಲಿ. ಭಾವಾರ್ಥ: ಪ್ರಾರ್ಥನಾ ಎಂಬ ಕಾವ್ಯಕೃತಿಯಿಂದ ಪ್ರಖ್ಯಾತರಾದ ಶ್ರೀಲ ನರೋತ್ತಮ ದಾಸ ಠಾಕೂರರು ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಹೀಗೆ ವಿಲಾಪಿಸಿದ್ದಾರೆ. ನನ್ನ ಎಲ್ಲ ಐಹಿಕ ಕಾಮನೆಗಳನ್ನು ಮರೆಯುವಂತೆ ಪ್ರಭು ನಿತ್ಯಾನಂದರು ಯಾವಾಗ ನನ್ನ ಮೇಲೆ ಕರುಣೆ ತೋರುತ್ತಾರೆ? ವ್ಯಕ್ತಿಯು ದೇಹ ಮತ್ತು ಇಂದ್ರಿಯಗಳ ಅಗತ್ಯಗಳನ್ನು ಸಂತುಷ್ಟಗೊಳಿಸುವ ಐಹಿಕ ಕಾಮನೆಗಳಿಂದ ಮುಕ್ತನಾಗದಿದ್ದರೆ ಪ್ರಭು ಕೃಷ್ಣನ ದಿವ್ಯ ಧಾಮವಾದ ವೃಂದಾವನನ್ನು ಅರ್ಥ ಮಾಡಿಕೊಳ್ಳಲಾರ. ಹರೇ ಕೃಷ್ಣ ಮಾತಾಜಿ.
ಇನ್ನ ಇದೆ ಇದೆಯಾ ಮಾತಾಜಿ. ಮಾತಾಜಿ ಎಂದು ಶೀಲ ನರೋತ್ತಮ ದಾಸ ಹರೇ ಕೃಷ್ಣ ಒಂದು ನಿಮಿಷ ಹೇಳ್ತೀನಿ ಮತ್ತೆ. ನರೋತ್ತಮ ದಾಸ ಠಾಕೂರರು ಖಚಿತಪಡಿಸಿದ್ದಾರೆ. 6 ಜನ ಗೋಸ್ವಾಮಿಗಳು ನಿರ್ದೇಶನ ಅನುಸರಿಸದಿದ್ದರೆ ರಾಧಾ ಮತ್ತು ಕೃಷ್ಣರ ಪ್ರೇಮ ಪ್ರಸಂಗಗಳನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಲಾರ ಎಂದು ಅವರು ದೃಢಪಡಿಸುತ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ನರೋತ್ತಮ ದಾಸ ಠಾಕೂರರು ನಿತ್ಯಾನಂದ ಪ್ರಭುಗಳ ಅವ್ಯಾಜ್ಯ ಕರುಣೆ ಇಲ್ಲದಿದ್ದರೆ ರಾಧಾಕೃಷ್ಣರ ಪ್ರೇಮ ಪ್ರಸಂಗಗಳಲ್ಲಿ ವ್ಯಕ್ತಿಯು ಪ್ರವೇಶಿಸಲಾರ ಎಂದು ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ನಿತ್ಯಾನಂದ ಮಹಾಪ್ರಭುಗಳ ಕರುಣೆಯಿಂದ ಮಾತ್ರನೇ ಇಷ್ಟೆಲ್ಲ ಸಾಧ್ಯ ಆಯ್ತು ನನ್ನಿಂದ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರ ಕರುಣೆಯಿಂದ ನಾನು ಶ್ರೀ ರಾಧಾ ಗೋವಿಂದರ ಆಶ್ರಯವನ್ನು ಪಡೆದೆನೋ ಅಂತಹ ಪ್ರಭು ನಿತ್ಯಾನಂದರ ಪಾದಕಮಲಗಳಿಗೆ ಜಯವಾಗ್ಲಿ, ಸರ್ವ ಜಯವಾಗ್ಲಿ ಅಂತ ಹೇಳಿ ಘೋಷಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಪ್ರಾರ್ಥನಾ ಎಂಬ ಕಾವ್ಯ ಕೃತಿಯಿಂದ ಪ್ರಖ್ಯಾತರಾದ ನರೋತ್ತಮ ದಾಸ್ ಠಾಕೂರರು ಕೂಡ ಅವರು ಕೂಡ ಪ್ರಾರ್ಥನೆಯಲ್ಲಿ ಹೀಗೆ ವಿಲಾಪಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ನನ್ನ ಎಲ್ಲ ಐಹಿಕ ಕಾಮನೆಗಳನ್ನು ಮರೆಯುವಂತೆ ಪ್ರಭು ನಿತ್ಯಾನಂದರು ಯಾವಾಗ ನನ್ನ ಮೇಲೆ ಕರುಣೆ ತೋರುತ್ತಾರೆ. ಅಂದ್ರೆ ನಾವು ಯಾವಾಗ ಐಹಿಕ ಕಾಮನೆಗಳಿಂದ ಹೊರಗಡೆ ಬರ್ತೀವಿ, ಆಗ ಮಾತ್ರನೇ ನಾವು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಮ್ಗೆ ಆಸಕ್ತಿ ಬೆಳೆಸ್ಕೊಳ್ಳೋಕೆ ಸಾಧ್ಯ. ಎಲ್ಲಿವರೆಗೂ ನಾವು ಐಹಿಕ ಕಾಮನೆಗಳಲ್ಲಿ ಮುಳುಗಿರ್ತೀವಿ ಅಲ್ಲಿವರೆಗೂ ನಾವು ಭಗವಂತನ ಕಡೆಗೆ ಮುಖ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮ್ಗೆ ವಿಶೇಷ ಕೃಪೆ ಅನ್ನುವಂಥದ್ದು ಗುರುಗಳಿಂದ ಸಿಗ್ಬೇಕು. ಗುರುಗಳ ರೂಪದಲ್ಲಿ ಮತ್ತು ನಿತ್ಯಾನಂದ ಪ್ರಭುಗಳ ಅವ್ಯಾಜ್ಯ ಕರುಣೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ನರೋತ್ತಮ ದಾಸ ಠಾಕೂರರು ನಿತ್ಯಾನಂದ ಮಹಾಪ್ರಭುಗಳನ್ನ ವಿಶೇಷವಾಗಿ ಕೇಳ್ಕೊತಾ ಇದ್ದಾರೆ, ನನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ, ನನಗೆ ಈ ಐಹಿಕ ಕಾಮನೆಗಳನ್ನೆಲ್ಲ ಮರೆಯುವಂತೆ ಮಾಡು, ನನಗೆ ಕರುಣೆ ತೋರಿಸು, ಕೃಷ್ಣನ ಪಾದಗಳಲ್ಲಿ ಆಸಕ್ತಿ ಬೆಳೆಸುವಂತೆ ಮಾಡು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ವ್ಯಕ್ತಿಯು ದೇಹ ಮತ್ತು ಇಂದ್ರಿಯಗಳ ಅಗತ್ಯಗಳನ್ನ ಸಂತುಷ್ಟಿಗೊಳಿಸುವ ಐಹಿಕ ಕಾಮನೆಗಳಿಂದ ಮುಕ್ತನಾಗದಿದ್ದರೆ ಪ್ರಭು ಕೃಷ್ಣನ ದಿವ್ಯಧಾಮವಾದ ವೃಂದಾವನವನ್ನು ಅರ್ಥ ಮಾಡಿಕೊಳ್ಳಲಾರ. ಅಂದ್ರೆ ನಮ್ಗೆ ಎಲ್ಲಿವರೆಗೂ ಈ ಲೌಕಿಕ ಭವಸಾಗರದಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ ಅಲ್ಲಿವರೆಗೂ ನಾವು ಇಲ್ಲಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುದಿಲ್ಲ. ಇಲ್ಲಿಂದ ಮುಕ್ತಿ ಬರ್ಬೇಕು ಅಂತಂದ್ರೆ ಈ ಒಂದು ದೇಹ ಭಾವನೆ ಅನ್ನುವಂಥದ್ದು, ಇಂದ್ರಿಯಗಳ ಅಗತ್ಯಗಳು ಅನ್ನುವಂಥದ್ದು, ಈ ಕಾಮನೆಗಳು ಅನ್ನುವಂಥದ್ದು ಇದೆಲ್ಲ ನಾವು ಬಿಟ್ಟು ಬಿಡಬೇಕು. ಬಿಟ್ಟಾಗ ಮಾತ್ರನೇ ನಮಗೆ ಕೃಷ್ಣನ ಆ ವೃಂದಾವನ, ಕೃಷ್ಣ ಆಕರ್ಷಣೆ ಮಾಡ್ತಾನೆ, ನಮ್ಮನ್ನ ಕರೀತಾನೆ, ನನ್ನ ಒಂದು ವೃಂದಾವನ ಹೇಗಿದೆ ನೋಡಿ ಅಂತ ಹೇಳಿ ಈ ಭೂಮಿ ಮೇಲೆ ಅವನು ಅವತರಿಸಿ ಬರ್ತಾನೆ, ತೋರಿಸ್ತಾನೆ, ನಮ್ಮನ್ನ ಆಕರ್ಷಿಸ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದ್ರೆ ಮೊದಲಿಗೆ ನಮ್ಗೆ ಈ ಲೌಕಿಕ ಆಸಕ್ತಿಗಳು ಅದು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ನರೋತ್ತಮ ದಾಸ ಠಾಕೂರರು ಹೇಳ್ತಾ ಇದ್ದಾರೆ. ಮತ್ತೆ ಈ 6 ಜನ ಗೋಸ್ವಾಮಿಗಳ ನಿರ್ದೇಶನ ಏನನ್ನ ಕೊಟ್ಟಿದ್ದಾರೆ ಅದನ್ನ ಅನುಸರಿಸಿಲ್ಲ ಅಂತಂದ್ರೆ ನಮ್ಗೆ ರಾಧಾಕೃಷ್ಣರ ಪ್ರೇಮ ಪ್ರಸಂಗಗಳನ್ನ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಂಜರಿಗಳು ಅಂತ ಹೇಳಿ ಹೇಳ್ತಾರೆ, ಮತ್ತೆ ಸಖಿಗಳು, ಇವರೆಲ್ಲರೂ ಕೂಡ ಈ ಗೋಸ್ವಾಮಿಗಳು. ಆದ ಕಾರಣ ಅವರಿಗೆ ರಾಧಾಕೃಷ್ಣರ ಎಲ್ಲಾ ವಿಚಾರಗಳು, ಅವರ ಎಲ್ಲಾ ಏನಂತ ಹೇಳ್ತಾರೆ ಕಾನ್ಫಿಡೆನ್ಷಿಯಲ್ ವಿಷಯಗಳು ಅವ್ರಿಗೆ ತುಂಬಾ ಅವ್ರಿಗೆ ಚಿರಪರಿಚಿತವಾಗಿ ಗೊತ್ತಿರುತ್ತೆ. ಅವರ ಮೂಲಕ ನಾವು ಅದನ್ನ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಪ್ರಭುಪಾದರನ್ನ ಕೆಲವೊಂದ್ಸಲ ಒಬ್ರಿಗೆ ಬಂದು ಕೇಳಿದ್ರು, ನಮಗೆ ದೇವರನ್ನ ತೋರಿಸ್ತೀರಾ, ದೇವ್ರಿದಾನ ಅಂತ. ಅದಕ್ಕೆ ಪ್ರಭುಪಾದ್ರೆ ಹೇಳಿದ್ದು, ದೇವ್ರು ಇದಾನೆ, ಆದ್ರೆ ಅವನನ್ನ ನೀನ್ ನೋಡ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಕ್ರಮ ಇದೆ, ಅದನ್ನ ನೀನು ಅನುಸರಣೆ ಮಾಡಿದ್ರೆ ಭಗವಂತ ನಿನ್ಗೆ ಕಾಣ್ತಾನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ 6 ಗೋಸ್ವಾಮಿಗಳು ನಮಗೆ ನಿರ್ದೇಶನಗಳನ್ನ ಕೊಡ್ತಾರೆ, ನಾವೇನ್ ಮಾಡ್ಬೇಕು ಅಂತ. ಆದ್ರೆ ಈ ಒಂದು ಲೌಕಿಕ ಇಂದ್ರಿಯಗಳ ಮೂಲಕ ಅವನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಕಾಣೋದಕ್ಕೆ ಪ್ರೇಮಾಂಜನ ಸ್ಫುರಿತ ಭಕ್ತಿ ವಿಲೋಚನೆನ ಅಂದ ಹೇಗೆ ನಮ್ಮ ಕಣ್ಣುಗಳಿಗೆ ಪ್ರೇಮದ ಅಂಜನವನ್ನ ಹಚ್ಚಬೇಕು, ಅದನ್ನ ಹೇಗೆ ಹಚ್ಚೋದು, ಅದನ್ನ ಗೋಸ್ವಾಮಿಗಳ ಒಂದು ನಿರ್ದೇಶನಗಳನ್ನ ಅನುಸರಣೆ ಮಾಡುವ ಮೂಲಕ ನಾವು ಸಾಧ್ಯ. ಆ ರೀತಿ ಪಡ್ಕೊಂಡಂತಹ ವ್ಯಕ್ತಿಗಳು ಮಾತ್ರ ರಾಧಾಕೃಷ್ಣನ ಒಂದು ಪ್ರೇಮ ಪ್ರಸಂಗಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಶ್ಲೋಕದಲ್ಲಿ ನರೋತ್ತಮ ದಾಸ ಠಾಕೂರರು ನಿತ್ಯಾನಂದ ಪ್ರಭುಗಳ ಅವ್ಯಾಜ್ಯ ಕರುಣೆ ಇಲ್ಲದಿದ್ದರೆ ರಾಧಾಕೃಷ್ಣನ ಪ್ರೇಮ ಪ್ರಸಂಗಗಳಲ್ಲಿ ವ್ಯಕ್ತಿಯು ಪ್ರವೇಶಿಸಲಾರ ಎಂದು ಹೇಳಿದ್ದಾರೆ. ಇದೆಲ್ಲದಕ್ಕೂ ಮೂಲವಾಗಿ ನಮ್ಗೆ ಗುರುವಿನ ಕೃಪೆ ಬೇಕು. ಆ ಮೂಲ ಗುರು ನಿತ್ಯಾನಂದ ಮಹಾಪ್ರಭುಗಳ ಅವ್ಯಾಜ್ಯ ಕರುಣೆ ಇಲ್ಲದೆ ಇದೆಲ್ಲವೂ ಕೂಡ ಯಾವತ್ತೂ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ನಿತ್ಯಾನಂದ ಮಹಾಪ್ರಭುಗಳಿಗೆ ಜಯವಾಗಲಿ ಅಂತ ಹೇಳಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಘೋಷಿಸ್ತಾ ಇದ್ದಾರೆ. ಶ್ಲೋಕ 205. ಜಾಗಾಯಿ ಮಾದಾಯಿ ಹೈತೆ ಮೂಯಿ ಸೆ ಪಾಪಿಷ್ಟ ಪೂರಿ ಶೇರ ಕೀಟ ಹೈತೆ ಮೂಯಿ ಸೆ ಲಗಿಷ್ಟ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಮಾತಾಜಿ ಓದ್ಲಾ ನಾನು? ಶ್ಲೋಕ 205. ಜಗಾಯಿ ಮದಾಯಿ ಹೈತೆ ಮೂಯಿ ಸೆ ಪಾಪಿಷ್ಟ ಪೂರಿ ಶೇರೆ ಕೀಟ ಹೈತೆ ಮೂಯಿ ಸೆ
ಲಗಿಷ್ಟ ಜಗಾಯಿ ಮದಾಯಿ. ಜಗಾಯಿ ಮತ್ತು ಮದಾಯಿ ಎಂಬ ಇಬ್ಬರು ಸೋದರರು ಐತೆ, ಅವರಿಗಿಂತ ಮೂಯಿ ನಾನು. ಸೇ ಆ ಪಾಪಿಷ್ಟ, ಬಹಳ ಪಾಪ ಮಾಡಿದವನು. ಪುರೀಶೇರೆ ಅಮೇದ್ಯದಲ್ಲಿ. ಕೀಟ ಹುಳುಗಳು ಐತೆ, ಅವುಗಳಿಗಿಂತ ಮೂಯಿ ನಾನು. ಸೇ ಅದು ಲಗಿಷ್ಟ ಅಧಮ. ಅನುವಾದ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದ ಜಯವಾಗ್ಲಿ. ನಾನು ಜಗಾಯಿ ಮದಾಯಿಗಿಂತ ಪಾಪಿಷ್ಟ, ಅಷ್ಟೇಕೆ ಅಮೇದ್ಯದಲ್ಲಿರುವ ಹುಳುಗಳಿಗಿಂತ ಅಧಮ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವರನ್ನ ಅವರು ನಮ್ರತೆಯಿಂದ ಹೇಳ್ಕೊಳ್ತಾ ಇರುವಂತದ್ದು. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಆ ಒಂದು ಕನಿಷ್ಠವಾದ ವ್ಯಕ್ತಿಯಾಗಿದ್ದರೆ ಅವರು ಇಷ್ಟು ದೊಡ್ಡ ಚೈತನ್ಯ ಚರಿತಾಮೃತ ಅನ್ನುವಂಥ ಗ್ರಂಥದ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ನಿತ್ಯಾನಂದ ಮಹಾಪ್ರಭುಗಳ ಕರುಣೆ ಕೂಡ ಸಿಗ್ತಿರ್ಲಿಲ್ಲ. ಆದ್ರೆ ಅವರು ಏನಂತ ಹೇಳ್ತಾ ಇದ್ದಾರೆ, ನಾನು ತುಂಬಾ ಕನಿಷ್ಠ ಅಂದ್ರೆ ತುಂಬಾ ಸಣ್ಣವನು ಅಂತ ಇಲ್ಲಿ ಹೇಳ್ಕೊತಾ ಇದ್ದಾರೆ. ಅಂದ್ರೆ ಜಗಾಯಿ ಮದಾಯಿಗಿಂತ ಪಾಪಿಷ್ಟ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಯಾಕೆ ಒಂದು ಮನದಲ್ಲಿ ಇರುವಂತಹ ಹುಡುಗಿಂತ ನಾನು ಕೀಳು ಅಂತ ಇಲ್ಲಿ ತಮ್ಮನ್ನ ತಾವು ಅದೆಲ್ಲವೂ ಕೂಡ ನಮ್ರತೆಯಿಂದ ಹೇಳ್ಕೊಳ್ತಾ ಇರುವಂತದ್ದು. ಆದ್ರೆ ವಾಸ್ತವದಲ್ಲಿ ಅವರು ನಿತ್ಯಾನಂದ ಮಹಾಪ್ರಭುಗಳಿಂದ ಆಯ್ಕೆಗೊಂಡಂತಹ ಮಹಾ ವ್ಯಕ್ತಿಯಾಗಿದ್ರು. ಅವರು ಕೂಡ ಒಂದು ಗೋಸ್ವಾಮಿ ಆದ ಕಾರಣ ಇಷ್ಟೆಲ್ಲ ಒಂದು ಬರಹಗಳನ್ನ ಸಂಗ್ರಹಣೆ ಮಾಡಿ ಇಲ್ಲಿ ಎಲ್ಲರಿಗೂ ಕೂಡ ಇಂತಹ ಒಂದು ಅದ್ಭುತವಾದ ಚೈತನ್ಯ ಚರಿತಾಮೃತವನ್ನ, ಅಂದ್ರೆ ನಾವು ಹೇಳ್ತೀವಿ ಭಗವದ್ಗೀತೆ ಅನ್ನುವಂಥದ್ದು ಅಂಡರ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಅನ್ನುವಂಥದ್ದು ಭಾಗವತ, ಅದಕ್ಕಿಂತ ದೊಡ್ಡದು ಚೈತನ್ಯ ಚರಿತಾಮೃತ ಅಂತ. ಹೀಗೆ ಚೈತನ್ಯ ಚರಿತಾಮೃತ ಇಂತಹ ಒಂದು ಶ್ರೇಷ್ಠ ಗ್ರಂಥವನ್ನ ರಚನೆ ಮಾಡುದು ಅಂದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಆದ್ರೂ ಕೂಡ ಅವರಲ್ಲಿ ಇಷ್ಟೆಲ್ಲ ನಮ್ರತೆಯನ್ನ ಇಲ್ಲಿ ತೋರಿಸ್ಕೊತಾ ಇದ್ದಾರೆ. ಶ್ಲೋಕ 106. ಮೋರ ನಾಮ ಶೂನ್ಯೇ ಈ ತಾರ ಪುಣ್ಯಕ್ಷಯ, ಮೋರ ನಾಮಾಲಯ ಈ ತಾರ ಪಾಪಹಯ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮೋರ ನಾಮ ಶೂಯಿ ತಾರ ಪುಣ್ಯಾಕ್ಷಯ, ಮೋರ ತಾರ ಪುಣ್ಯಾಕ್ಷಯ, ಮೋರ ನಾಮ ಲಯ ಈ ತಾರ ಪಾಪಹಾಯ. ಮೋರ ನಾಮ ನನ್ನ ಹೆಸರನ್ನು ಶುನೆ ಕೇಳಿದರೆ, ಈ ಯಾರಾದರೊಬ್ಬರು, ತಾರ ಅವರ ಪುಣ್ಯಕ್ಷಯ ಪುಣ್ಯವು ನಾಶವಾಗುತ್ತದೆ. ಮೋರನಾಮ ನನ್ನ ಹೆಸರನ್ನು ಲಯ ಸ್ವೀಕರಿಸಿದರೆ, ಈ ಯಾರಾದರೊಬ್ಬರು, ತಾರ ಅವರ ಪಾಪವು ಹಯ ಆಗಿದೆ. ಅನುವಾದ: ಯಾರಾದರೊಬ್ಬರು ನನ್ನ ಹೆಸರನ್ನು ಕೇಳಿದರೆ ಸಾಕು, ಅವರ ಪುಣ್ಯ ಫಲಗಳನ್ನು ಕ್ಷಯಿಸುತ್ತಿವೆ. ಯಾರಾದರೂ ನನ್ನ ಹೆಸರನ್ನು ಕೇಳಿದರೆ ಸಾಕು, ಅವರು ಪಾಪಿಗಳಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಮೊದಲ ಸಲ ಸನಾತನ ಗೋಸ್ವಾಮಿಗಳು ಕೂಡ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗುವಾಗ ಒಂದು ಹುಲ್ಲಿನ ಕಡ್ಡಿಯನ್ನ ಆ ಹಸುವಿನ ಹಾಗೆ ನಾನೊಂದು ಪ್ರಾಣಿ ಅಂತ ಹೇಳಿ ಅವರ ಹಲ್ಲಿನಲ್ಲಿ ಕಚ್ಕೊಳ್ತಾ ಹೋಗಿ ಅವ್ರ ಮುಂದೆ ಅಂದ್ರೆ ನಮ್ರತೆಯನ್ನ ತೋರಿಸಿದ್ರು ಅಂತ. ಹಾಗೆ ಇಲ್ಲಿ ಎಲ್ಲ ಗೋಸ್ವಾಮಿಗಳು ಕೂಡ ಅವರನ್ನ ಅವರು ಹಳಿತಾರೆ, ಅಂದ್ರೆ ಅವರನ್ನ ಅವರು ಪಾಪಿಗಳು ಅಂತ ಹೇಳ್ಕೊತಾರೆ. ಹಾಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಅದು ಪಾಪಿಗಳಿಗೆ ಮಾಡಿರುವಂತಹ ಒಂದು ಸ್ಥಳ. ಇಲ್ಲಿ ಎಲ್ಲರೂ ಕೂಡ ಪಾಪಿಗಳೇ, ಪಾಪ ಮಾಡಿದ ಕಾರಣದಿಂದಲೇ ಭೂಮಿ ಮೇಲೆ ಜನಿಸ್ತೀವಿ. ಆದ್ರೆ ಇವರೆಲ್ಲರೂ ಕೂಡ ಆ ರೀತಿ ನಮ್ಮ ಹಾಗೆ ಅವರ ಕರ್ಮಕ್ಕೆ ಕಳ್ಕೊಳ್ಳೋದಕ್ಕೆ ಈ ಭೂಮಿ ಮೇಲೆ ಬಂದವರಲ್ಲ. ಇವರೆಲ್ಲರೂ ನಮ್ಮಂತ ಪಾಪಿಗಳನ್ನ ಉದ್ಧಾರ ಮಾಡೋದಕ್ಕೆ ಬಂದವರು. ಆದ್ರೂ ಕೂಡ ಅವರಲ್ಲಿ ಇಷ್ಟೊಂದು ನಮ್ರತೆ ಇತ್ತು ಅಂತಂದ್ರೆ ಅವರು ಹೇಳ್ತಾ ಇದ್ದಾರೆ, ನನ್ನ ಹೆಸರನ್ನ ಯಾರೇ ಆಗ್ಲಿ ಅವ್ರು ಹೇಳಿ ಅಥವಾ ಕೇಳಲಿ ಅಂತವ್ರು ಪಾಪಿಗಳಾಗ್ಬಿಡ್ತಾರೆ ಅಂತ. ಅದು ನಿಜ ಅಲ್ಲ. ವಾಸ್ತವದಲ್ಲಿ ಅವರ ಹೆಸರನ್ನ ಹೇಳಿದ್ರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ನಾವು ಅವರ ಹೆಸರನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಮಹಾಪುಣ್ಯ ಮಾಡಿರ್ಬೇಕು. ಇಲ್ಲ ಅಂದ್ರೆ ಈ ಚೈತನ್ಯ ಚರಿತಾಮೃತದ ಒಂದು ಏನಂತ ಹೇಳ್ತಾರೆ, ನಮ್ಗೆ ಗಂಧ ಗಾಳಿ ಅದು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅದು ಸಿಕ್ಕಿದಂತಹ ನಮಗೆ ಸಿಗುವಂತೆ ಮಾಡಿದಂತಹ ಮಹಾಪುಣ್ಯಾತ್ಮರು, ಅವರನ್ನ ನಾವು ಎಷ್ಟು ಸ್ಮರಣೆ ಮಾಡಿದ್ರು ಕೂಡ ಕಡಿಮೆ. ಆದ್ರೆ ಇಲ್ಲಿ ಅವರು ನಮ್ರತೆಯಿಂದ ಈ ರೀತಿ ಹೇಳ್ಕೊತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡದೆ ಮಾತಾಜಿ. ಮಾಡಿ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ರಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಅಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರಿಗಾದ್ರೂ ತಪ್ಪನ್ನ ಸರಿ ಮಾಡೋದಕ್ಕೆ ಅವಕಾಶ ಇದೆ, ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಮಾತಾಜಿ.
ಹಾಕಿದ್ದೇನೆ ಮಾತಾಜಿ. ಸೊ ಎಂಡ್ ಮಾಡೋದ ಮಾತಾಜಿ? ಹಾ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಾಗವೇಣಿ ಮಾತಾಜಿ ನಿಮ್ಗೂ ಧನ್ಯವಾದಗಳು. ಹರೇ ಕೃಷ್ಣ. ಅಯ್ಯೋ, ಇನ್ನೂ ಒಂದು ಉಂಟಲ್ಲ ಮಾತಾಜಿ, 2 ದಿವಸ. ನಾಳೆ ಇರ್ಬೋದು, ನಾಳ್ದು ಇಲ್ಲವಾ ಅಂತ. ನರಸಿಂಹ ಜಯಂತಿ ದಿವಸ ಇಲ್ಲ, ಒಂದು 30ಕ್ಕೆ. ನಾಳೆ 29 ಅಲ್ಲ ಮಾತಾಜಿ? ಹಾ ಮಾತಾಜಿ, 30 ಇರಲ್ವಾ ಮಾತಾಜಿ? 30ಕ್ಕೆ ನರಸಿಂಹ. ಆ ದಿವಸ ಪ್ರೋಗ್ರಾಮ್, ಟೆಂಪಲ್ ಪ್ರೋಗ್ರಾಮ್ ಇದೆ. 6 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ.